ದೇಶದಲ್ಲಿ ಬಹಳಷ್ಟು ಜೂಜು ದಂಧೆಗಳನ್ನುವಂಥದ್ದು ವ್ಯಾಪಕವಾಗಿ ಹಬ್ಬಿಬಿಟ್ಟಿದೆ. ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವವರು ಇಲ್ಲದಾಗಿದ್ದಾರೆ. ಪ್ರಶ್ನೆ ಮಾಡಿದ್ರೂ ಕೂಡ ಅದಕ್ಕೆ ಉತ್ತರ ಇಲ್ಲದಂತಹ ಇದೆ ಅನ್ನುವಂಥದ್ದು ವಿಚಾರ ಇವಾಗ ಇರುವಂಥದ್ದು. ಇದರಿಂದ ಅನೇಕ ಬಡಪಾಯಿ ಯುವ ಸಮುದಾಯ ಅನ್ನುವಂಥದ್ದು ಬಲಿಯಾಗ್ತಾ ಇದೆ. ಮಂಗಳೂರಿನ ಯುವಕರು ಅವರ ಉದ್ಯೋಗನೋ ಅವರ ಜೀವನವನ್ನು ನೋಡ್ಕೊಳ್ಬೇಕಾಗಿತ್ತು. ಆದರೆ ಅದೆಷ್ಟೋ ಅಮಾಯಕ ಯುವಕರು ಈ ಜೂಜು ಅಡ್ಡೆಗಳಲ್ಲಿದ್ದಾರೆ. ಜೊತೆಗೆ ಅವರ ಜೀವನ ಹಾಳಾಗ್ತಾ ಇದೆ. ಈ ಅಕ್ರಮವಾಗಿ ನಡೀತಾ ಇರುವಂಥ ಇಂಥ ಜೂಜು ಅಡ್ಡೆಗಳಿರ್ಬೋದು, ಜೂಜು ಕೇಂದ್ರಗಳಿರ್ಬೋದು ಅನ್ನುವಂಥದ್ದು ಪೊಲೀಸರು ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಆರೋಪಿಸಿ ಡಿವೈಎಫ್ಐ ಪ್ರತಿಭಟನೆಯನ್ನು ಮಾಡುತ್ತೆ, ಎಚ್ಚರಿಸುತ್ತೆ. ಕೆಲವೊಂದು ಜೂಜು ಮಾಡುವಂಥ ಅಡ್ಡೆಗಳನ್ನು ಅಥವಾ ಅಂಥ ಏನು ವಿಡಿಯೋ ಗೇಮ್ಗಳನ್ನು ಮಾಡುವಂಥ ವ್ಯವಸ್ಥೆ ಏನಿದೆ ಅದನ್ನು ಮುಚ್ಚಿಸುವಂಥ ಪ್ರಯತ್ನ ಮಾಡ್ತದೆ. ಶಾಸಕರಿರ್ಬೋದು, ಸಂಸದರಿರ್ಬೋದು, ಅಥವಾ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರನ್ನ ಎಚ್ಚರಿಸುವಂಥ ಪ್ರಯತ್ನವೂ ಆಗುತ್ತೆ. ಪೊಲೀಸರಿಗೆ ಎಚ್ಚರಿಕೆಯ ಮನವಿಯೂ ಕೂಡ ನೀಡುತ್ತೆ. ಆದರೆ ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಅನ್ನುವಂಥದ್ದು ಸಿಕ್ಕಿರುವುದಿಲ್ಲ ಅನ್ನುವಂಥ ಮೇಲ್ಮಟ್ಟಿನ ವರದಿ. ಜೊತೆಗೆ ಇವತ್ತು ಡಿವೈಎಫ್ಐ ಪ್ರತಿಭಟನೆಯನ್ನು ಮಾಡುತ್ತೆ, ಪ್ರತಿಭಟನಾ ಪ್ರದರ್ಶನವನ್ನು ಮಾಡುತ್ತೆ. ಜೊತೆಗೆ ಪೊಲೀಸ್ ಇಲಾಖೆಯ ಮೇಲೆ ನೇರ ಆರೋಪವನ್ನು ಮಾಡಿರುವಂಥ ಪೊಲೀಸ್ ಇಲಾಖೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತಾ ಇಲ್ಲ, ಶಾಂತವಾಗಿ ಕುಳಿತಿದೆ ಎಲ್ಲವನ್ನ ನೋಡಿಕೊಂಡು. ರಾಜಕೀಯ ಮುಖಂಡರುಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡಿದೆ. ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಡಿವೈಎಫ್ಐನ ಇಬ್ಬರು ಅತಿಥಿಗಳು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಈ ವಿಶೇಷ ಚರ್ಚೆ ಮಾಫಿಯಾ ಸ್ವರ್ಗ ಮಂಗಳೂರು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ. ಮುಖ್ಯವಾಗಿ ನಾನು ಸ್ವಾಗತ ಮಾಡಬೇಕು. ಸಂತೋಷ್ ಬಜಾಲ್ ಅವರು ಇದ್ದಾರೆ, ಜಿಲ್ಲಾ ಕಾರ್ಯದರ್ಶಿಗಳು ಡಿವೈಎಫ್ಐ, ಆತ್ಮೀಯ ಸ್ವಾಗತ. ಮನೋಜ್ ವಾಮಂಜೂರು ಅವರು ಇದ್ದಾರೆ, ಡಿವೈಎಫ್ಐ ಜಿಲ್ಲಾ ಮುಖಂಡರು, ಆತ್ಮೀಯ ಸ್ವಾಗತ ಇಬ್ಬರಿಗೂ ಕೂಡ. ಒಂದು ಇವತ್ತು ಈ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಂತ ಒಂದು ಸಂಘಟನೆಯಾಗಿ ಗುರುತಿಸಿಕೊಳ್ಳುವಂಥದ್ದು ಡಿವೈಎಫ್ಐ. ಯಾವುದೇ ಕಾರಣದಲ್ಲಿ ರಾಜಿ ಮಾಡುವುದಿಲ್ಲ ನಾವು ಅನ್ನುವಂಥದ್ದನ್ನು ನೀವು ಹೇಳ್ಕೊಂಡು ಬಂದಿದ್ದೀರಿ. ಸಂತೋಷ್ ಅವರಲ್ಲಿ ಕೇಳುವಂಥದ್ದು, ಇವತ್ತಿನ ಪ್ರತಿಭಟನೆಯ ಪ್ರದರ್ಶನ ಅನ್ನುವಂಥದ್ದು ಯಾಕಾಗಿ ಮಾಡಿದ್ರಿ? ಈ ಹಿಂದೆಯೂ ಕೂಡ ಪ್ರತಿಭಟನೆ ಆಯಿತು, ಮುಚ್ಚುವಂಥ ಪ್ರಯತ್ನ ಆಯಿತು, ನಾವು ಇಲ್ಲೇ ಕೂತ್ಕೊಂಡು ಮಾತನಾಡಿದ್ವಿ. ಸೊ ಈ ಪ್ರತಿಭಟನಾ ಪ್ರದರ್ಶನ ಉದ್ದೇಶ ಏನಿತ್ತು? ಅದೇ ಇತ್ತೀಚೆಗೆ ಅಂದರೆ ಒಂದು ಕೆಲ ದಿನದ ಹಿಂದೆ ನಾವು ಮಂಗಳೂರಲ್ಲಿ ಸಾಮಾನ್ಯ ಜನ, ಬಹುತೇಕ ಜನ ನಮ್ಮ ಡಿವೈಎಫ್ಐ ಸಂಘಟನೆಗೆ ದೂರನ್ನು ನೀಡ್ತಾ ಬಂದರು. ಅಂದರೆ ಮಂಗಳೂರಲ್ಲಿ ಬಹುತೇಕ ಸ್ಕಿಲ್ ಗೇಮ್, ವಿಡಿಯೋ ಗೇಮ್, ಜುಗಾರಿ ಅಡ್ಡೆಗಳು ರಾಜಾರೋಷವಾಗಿ ನಡೀತಾ ಇದೆ. ತಮ್ಮ ಮನೆಯ ಮಕ್ಕಳು ಮತ್ತು ಯುವಕರು ದುಡಿದು ತರುವಂಥ ಗಂಡಸರು ಅದಕ್ಕೆ ದಾಸರಾಗಿದ್ದಾರೆ, ಬಲಿ ಬಿದ್ದು ಎಲ್ಲವನ್ನ ಕಳ್ಕೊಂಡು ಮನೆಯ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಈ ಬಗ್ಗೆ ಏನಾದರೂ ನೀವು ಧ್ವನಿ ಎತ್ತಬೇಕು ಅನ್ನೋ ರೀತಿಯಲ್ಲಿ ಜನಸಾಮಾನ್ಯರ ಕೂಗು ಕೇಳಿ ಬರ್ತಾ ಇತ್ತು. ಹಾಗಾಗಿ ಡಿವೈಎಫ್ಐ ಈ ಬಗ್ಗೆ ಕಳೆದ ಹಿಂದೆಯೂ ಕೂಡ ನಾವು ಅಂದರೆ ಪ್ರಾರಂಭದಿಂದಲೂ ಕೂಡ ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆ ಅವರ ಗಮನಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತಾ ಬಂದೀವಿ ಮತ್ತು ಅದರ ವಿರುದ್ಧ ಹೋರಾಟಗಳನ್ನು ಮಾಡಿದ್ದೀವಿ. ಆದರೆ ಇತ್ತೀಚೆಗಿನ ದಿನ ಅಂತೂ ಕೋವಿಡ್ನ ನಂತರ ಮತ್ತೆ ಇದು ರಾಜಾರೋಷವಾಗಿ ತಲೆ ಎತ್ತಿದಂತ ನಾವು ಕಂಡಿದ್ದೀವಿ. ಆ ಬಗ್ಗೆ ನಾವು ಪೊಲೀಸ್ ಇಲಾಖೆ ಗಮನ ತಂದ ನಂತರ ಇದು ಮತ್ತೆ ರಾಜಾರೋಷವಾಗಿ ನಡೆಯೋದನ್ನು ಕಂಡು ನಾವು ಸಾಂಕೇತಿಕವಾಗಿ ಮುತ್ತಿಗೆಯನ್ನು ಹಾಕಿರೋದು. ಯಾಕೆಂದರೆ ಅವರು ರಿಕ್ರಿಯೇಷನ್ ಕ್ಲಬ್ನ ಹೆಸರಲ್ಲಿ ಜುಗಾರಿ ಅಡ್ಡೆಗಳನ್ನು ನಡೆಸ್ತಾ ಇದ್ರು. ಈ ಬಗ್ಗೆ ಪೊಲೀಸ್ನವ್ರಿಗೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ನಾವೇ ಒಂದು ಜಿಲ್ಲಾಡಳಿತವನ್ನು ಮತ್ತು ಪೊಲೀಸ್ ಇಲಾಖೆಯನ್ನು ಎಚ್ಚರಿಸುವಂಥ ಒಂದು ಭಾಗವಾಗಿ ನಾವು ಒಂದು ಸಾಂಕೇತಿಕ ಮುತ್ತಿಗೆಯನ್ನು ಯಾವುದು ಸ್ಕಿಲ್ ಗೇಮ್ ಅಡ್ಡೆಗಳ ಮುಂದೆ ನಿಂತು ಪ್ರದರ್ಶನವನ್ನು ಮಾಡಿದ್ದೀವಿ. ಅದು ಬಹುಶಃ ಅವರಿಗೆ ಬರೇ ಒಂದು ಸಾಂಕೇತಿಕವಾಗಿತ್ತು. ಆನಂತರ ಇದನ್ನು ಎಲ್ಲ ಕಡೆ ಮುಚ್ಚಬೇಕು ಅಂತ ನಾವು ಒಂದು ಹೋರಾಟಕ್ಕೆ ಕರೆಯನ್ನು ನೀಡಿದ ಭಾಗವಾಗಿ ಮುಂದಿನ ಹಂತ ಅಂದರೆ 2ನೇ ಹಂತದ ಹೋರಾಟದ ಭಾಗವಾಗಿ ನಾವು ಇವತ್ತು ನಮ್ಮ ಮಿನಿ ವಿಧಾನಸೌಧದ ಮುಂಭಾಗ ಒಂದು ಪ್ರತಿಭಟನಾ ಪ್ರದರ್ಶನವನ್ನು ನಾವು ಇಟ್ಟಿದ್ದೀವಿ. ಹಾಗಾಗಿ ಅದರಲ್ಲಿ ನಮ್ಮ ಮುಖ್ಯ ಬೇಡಿಕೆ ಏನೆಂದರೆ, ಈಗ ಸ್ಕಿಲ್ ಗೇಮ್, ವಿಡಿಯೋ ಗೇಮ್ ಮತ್ತು ಜುಗಾರಿ ಅಡ್ಡೆ ಏನಿದೆ ಅದನ್ನು ಶಾಶ್ವತವಾಗಿ ಮುಚ್ಚಬೇಕು. ಕೇವಲ ನಾಟಕೀಯವಾಗಬಾರ್ದು. ಒಂದು ದಿನಕ್ಕೋಸ್ಕರ ಮುಚ್ಚುವುದು ಅಥವಾ 2 ದಿನಕ್ಕೋಸ್ಕರ ಮುಚ್ಚಿ ಅದು ಮುಚ್ಚಿದೆ ಅನ್ನೋ ರೀತಿಯಲ್ಲಿ ನಾಟಕೀಯವಾಗಿ ತೋರ್ಪಡೆಗೆ ಇರಬಾರ್ದು, ಶಾಶ್ವತವಾಗಿ ಮುಚ್ಚಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಪೊಲೀಸ್ ಇಲಾಖೆ ಅದನ್ನು ಕೂಡಲೇ ಎಚ್ಚೆತ್ತು ಎಲ್ಲ ಕಡೆ ಅದನ್ನು ಬಾಗಿಲು ಮುಚ್ಚಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಮತ್ತು ಬಹುತೇಕ ಕಡೆ ಬಾಗಿಲು ಮುಚ್ಚಿದೆ. ಹಾಗಾಗಿ ಅಲ್ಲ, ತಾವು ಹೇಳಿದ್ರಿ ನಾಟಕೀಯವಾದದ್ದು ಅಂತ, ಇದನ್ನು ಕೂಡ ಅದೇ ರೀತಿಯಲ್ಲಿ ಭಾವಿಸ್ತೀರ ತಾವು? ಅದೇ ಅಂದರೆ ಆ ರೀತಿ ಆಗಬಾರ್ದು. ಅಂದರೆ ನಾಟಕೀಯವಾಗುವಂಥ ಸ್ಥಿತಿ ಇದೆ. ಯಾಕೆಂದರೆ ಮೊನ್ನೆ ನಾವು ಮುತ್ತಿಗೆ ಆದಂಥ ಸಂದರ್ಭದಲ್ಲಿ ಮರುದಿವಸವೇ ಸ್ಕಿಲ್ ಗೇಮ್ ಜುಗಾರಿ ಅಡ್ಡೆ ಮತ್ತೆ ಬಾಗಿಲು ತೆರೆದಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಮುತ್ತಿಗೆ ಆಗಿ ಜಿಲ್ಲಾಡಳಿತ ಗಮನಕ್ಕೆ ತಂದರೂ ಕೂಡ ಕೇವಲ ಬಂದು ಪೊಲೀಸ್ನವರು ಬಂದ್ ಮಾಡಿದರು. ಆನಂತರ ಮರುದಿವಸ ನೋಡುವಾಗ ಮತ್ತೆ ಅದೇ ರೀತಿ ಕಾರ್ಯಾಚರಿಸ್ತಾ ಇತ್ತು. ಹಾಗಾಗಿ ಆ ರೀತಿ ಆಗಬಾರ್ದು, ನಾಟಕೀಯವಾಗಿ ಇರಬಾರ್ದು ಅನ್ನೋದಕ್ಕೆ ನಾವು ಕೂಡ ನಮ್ಮ
ಹೋರಾಟವನ್ನು ನಿಲ್ಲಿಸಿಲ್ಲ. ಹಾಗಾಗಿ ಮುಂದುವರಿದ ಭಾಗವಾಗಿ ನಾವು ಇವತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯದ ವಿರುದ್ಧ ನಾವು ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆ. ಓಕೆ ಓಕೆ ಮನೋಜ್ ಕುಮಾರ್ ವಾಮಂಜೂರ್ ಅವರು ಇದ್ದಾರೆ. ಸೊ ಈ ಹೋರಾಟದಲ್ಲಿ ಗುರುತಿಸ್ಕೊಂಡಿದ್ದೀರಾ, ತಮ್ಮ ಸಂಘಟನೆ ಗುರುತಿಸ್ಕೊಂಡಿದೆ. ತಾವು ಏನು ಹೇಳ್ತೀರಾ ಇವತ್ತಿನ ಪ್ರತಿಭಟನಾ ಪ್ರದರ್ಶನದ ಬಗ್ಗೆ? ಒಂದು, ಇಲ್ಲಿನ ಪೊಲೀಸ್ ವ್ಯವಸ್ಥೆಯ ನೇರ ವೈಫಲ್ಯದ ವಿರುದ್ಧ ನಡೆದಿರುವಂಥದ್ದು ಇವತ್ತಿನ ಪ್ರತಿಭಟನೆ. ಓಕೆ, ಯಾಕೆಂತ ಹೇಳಿದರೆ ಮಂಗಳೂರಿನಲ್ಲಿರುವ ಬಹುತೇಕ ಪೊಲೀಸ್ ಠಾಣೆಯ ಕಾಲಬುಡದಲ್ಲೇ ಇಂತಹ ಅಡ್ಡೆಗಳಿರುವಂಥದ್ದು. ಆದರೆ ಪೊಲೀಸ್ನವರು ನಮಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಒಂದು, ಸಾಮಾನ್ಯ ಜನರು ಕೂಡ ಇವತ್ತೇನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಇದು ಪೊಲೀಸರ ನೇರ ಮುತುವರ್ಜಿಯಿಂದಲೇ ನಡೀತಾ ಇದೆ, ಪೊಲೀಸರು ಹಣ ತಗೊಂಡು ಇಂತಹ ದಂಧೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಒಂದು, ವಿದ್ಯಾರ್ಥಿಗಳು ಯುವಕರು ಬಲಿಯಾಗುವಂತಹ ಈ ದಂಧೆ ನಿಲ್ಬೇಕು ಅನ್ನುವಂತಹ ಕಾರಣದಿಂದಾಗಿ ಇವತ್ತು DYFI ಇಂತಹ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಓಕೆ, ಪೊಲೀಸರ ಮೇಲೆ ನೇರ ಆರೋಪ ಮಾಡ್ತಾ ಇದ್ದೀರಾ. ಸೊ ಪೊಲೀಸರ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಿದ್ದೀರಾ ಜನರಿಗೆ ತಾವು? ಹಾಗಾದ್ರೆ ಪೊಲೀಸ್ ವ್ಯವಸ್ಥೆಯ ಮೇಲೆ ಖಂಡಿತಕ್ಕೂ ನಮಗೆ ನಂಬಿಕೆ ಇದೆ. ಓಕೆ, ಆದ್ರೆ ಪೊಲೀಸರು ನಿಜವಾಗಿ ಮಾಡಬೇಕಾದಂತಹ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ, ಅದರ ಬಗ್ಗೆ ನಮಗೆ ಖೇದ ಇದೆ DYFI. ಓಕೆ, ಕಳೆದ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೂಡ ಇಂತಹ ಕ್ಲಬ್ಗಳಿದೆ ಅನ್ನುವಂಥ ಸಂದರ್ಭದಲ್ಲಿ ಅನೇಕ ಪೊಲೀಸರು ನಮ್ಮ ಹತ್ರ ಎಲ್ಲಿದೆ ಅದು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋದು, ಇದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಇದು ಶೋಭೆ ತರುವಂಥದ್ದಲ್ಲ ಅನ್ನುವಂಥದ್ದನ್ನು ಕೂಡ ನಮಗೆ ಇಲ್ಲಿ ಹೇಳಬೇಕಾಗುತ್ತೆ. ಓಕೆ, ರೈಟ್. ಸಂತೋಷ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯವರು, ಮಂಗಳೂರವರು ಕಾನೂನನ್ನ ಉಲ್ಲಂಘಿಸುವುದಿಲ್ಲ, ಜೊತೆಗೆ ಇಡೀ ರಾಜ್ಯವನ್ನ ಗಮನಿಸಿದ್ರೆ ಈ ಭಾಗ ಅನ್ನುವಂಥದ್ದು ಕಾನೂನನ್ನ ಪಾಲನೆ ಮಾಡುವಂಥದ್ದು, ಕಾನೂನಿನ ಬಗ್ಗೆ ಒಂದಷ್ಟು ಭಯ ಉಳ್ಳವರು ಇಲ್ಲಿ ಇರುವಂಥದ್ದು ಅನ್ನುವಂಥದ್ದು. ಈ ನಡುವೆ ಈ ಅಕ್ರಮಗಳಿಗೆ ಸಾಕ್ಷಿಯಾಗಿ ಮಂಗಳೂರು ಇವಾಗ ನಿಲ್ತಾ ಇದೆಯಾ? ಹೌದು, ಈಗ ಖಂಡಿತವಾಗಿಯೂ ಅಕ್ರಮಗಳಿಗೆ ನಿಲ್ತಾ ಇದೆ. ಇಂಥ ಒಂದು ಧೈರ್ಯ ಬಂದಿರೋದು ಇಲ್ಲಿ ಯಾಕಾಗಿ ಧೈರ್ಯ ಬಂತು? ಇಂಥ ಧೈರ್ಯ ಬಂದಿರೋದೇ ಇಲ್ಲಿ ಆಡಳಿತ ಮಾಡ್ತಕ್ಕಂಥ BJP ಸರ್ಕಾರದಿಂದ. ಯಾಕೆಂದ್ರೆ BJP ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರಾಗ್ಲಿ, ಅಲ್ಲಿಯ ಸಂಸದರಾಗಲಿ ಮತ್ತು ಅವರ ಸಹಪರ ಸಂಘಟನೆ ಏನಿದೆ, ಅವರ ಹಿಂಬಾಲಕರೇ ಇಂಥದ್ರಲ್ಲಿ ಎಲ್ಲ ತೊಡಗಿಸಿಕೊಂಡಿರೋದು. ಈ ಜೂಜು ಅಡ್ಡೆಗಳಲ್ಲಿ ಮತ್ತು ಜುಗಾರಿ ಅಡ್ಡೆಗಳಲ್ಲಿ ಎಲ್ಲ ಬಹುತೇಕ ಜನ ಯಾರಿದ್ದಾರೆ ಅಂತ ಕೇಳಿದರೆ ಇದು ಸಾಮಾನ್ಯ ಜನ, ನಾನಲ್ಲ. ನೀವು ಸಾಮಾನ್ಯ ಜನರ ಹತ್ರ ಕೇಳಿದ್ರು ಕೂಡ ಇದು ಇಲ್ಲಿಯ ಸ್ಥಳೀಯ MLAಗಳ ಹಿಂಬಾಲಕರೇ ಇದ್ದಾರೆ. ಹಾಗಾಗಿ ಸಾಮಾನ್ಯ ಜನ ಇಂಥ ದಂಧೆಯ ವಿರುದ್ಧ ಮಾತಾಡಿದರೆ ಅವರನ್ನು ಹೆದರಿಸುವಂಥದ್ದು ಮತ್ತು ಅವರಿಗೆ ಬೆದರಿಕೆ ಒಡ್ಡುವಂಥ ಆಗುತ್ತೆ. ಅದೇ ಒಂದು ಸಂಘಟನೆ ಮುಖಾಂತರ ನಾವು ಮಾತಾಡಿದರೆ ಒಂದು ಬೇರೆ ಬೇರೆ ರೀತಿಯಲ್ಲಿ ಹಣದ ಆಮಿಷವನ್ನು ಒಡ್ಡುವಂಥ ಕೆಲಸಗಳನ್ನು ಮಾಡ್ತಾರೆ. ಹಾಗಾದರೆ ಇದರ ಹಿಂದೆ ಇವರಿಗೆ ಅಷ್ಟು ಧೈರ್ಯವನ್ನು ನೀಡಿದವರು ಯಾರು? ಪರೋಕ್ಷವಾಗಿ ಇಲ್ಲಿಯ ಶಾಸಕರು, ಸಂಸದರು ಇದರ ಹಿಂದೆ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದು ಆರೋಪ ನಾನಲ್ಲ, ಸಾಮಾನ್ಯ ಜನ ಆಡ್ತಾ ಇದ್ದಾರೆ. ಹಾಗಾಗಿ ಇಂಥ ಇದರಿಂದಲೇ ಇವತ್ತು ಈ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು ಅಕ್ರಮಗಳಿಂದ ಸಂಪಾದನೆ ಮಾಡಿ ಅದೇ ಹಣವನ್ನು ಸಾಮಾನ್ಯ ಕೆಲಸ ಇಲ್ಲದ ಯುವಕರಿಗೆ, ಹತಾಶರಾದ ಯುವಕರಿಗೆ ಬೇರೆ ಬೇರೆ ರೀತಿಯ ಸಮಾಜಘಾತುಕ ಚಟುವಟಿಕೆಗಳಲ್ಲಿ ತೊಡಗಿಸುವ ಮುಖಾಂತರ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಏನಿದೆ ಅದನ್ನು ಹಾಳು ಮಾಡುವಂಥ, ಭಂಗ ತರುವಂಥ, ಏನು ಹಿಂದೂ ಮುಸಲ್ಮಾನರ ನಡುವೆ ಪರಸ್ಪರ ಅಪನಂಬಿಕೆಯನ್ನು ಹುಟ್ಟಿಸುವಂಥ ಕೆಲಸಗಳಲ್ಲಿ ಇವರು ಬೇಯಿಸ್ತಾ ಇದ್ದಾರೆ. ಯಾಕೆ ಅಂದರೆ ಇಂಥ ಒಂದು ಪರಸ್ಪರ ಹಿಂದೂ ಮುಸಲ್ಮಾನರ ನಡುವೆ ಅಪನಂಬಿಕೆ ಹುಟ್ಟಿದ್ರೆ ಮಾತ್ರನೇ ಇವತ್ತು ರಾಜಕೀಯವಾಗಿ ಇವರು ಬೆಳೀಲಿಕ್ಕೆ ಸಾಧ್ಯ ಆಗೋದು ಅಥವಾ ಇವರ ರಾಜಕೀಯದ ಅಧಿಕಾರವನ್ನು ಉಳಿಸಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಇದರಲ್ಲಿ ನೇರವಾಗಿ BJPಯ ಶಾಸಕರು ಮತ್ತು ಮಂತ್ರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ. ಇದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಬಹುತೇಕ ಈಗ ನಾವು ನೋಡಿದರೆ ಮಾಧ್ಯಮದಲ್ಲೇ ಬರ್ತಾ ಇದೆ, ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಕಡೆ ಸ್ಪೀಡ್ ದಂಧೆ ನಡೀತಾ ಇದೆ, ಎಲ್ಲ ಕಡೆ ರಾಜಾರೋಷವಾಗಿ ನಡೀತಾ ಇದೆ. ಇಷ್ಟೊಂದು ರಾಜಾರೋಷವಾಗಿ ನಡೀಬೇಕಾದ್ರೆ ಇದರ ಹಿಂದಿರುವಂಥ ಪಿತೂರಿ ಯಾರ್ದು? ಅಷ್ಟು ಧೈರ್ಯ ಅವರಿಗೆ ಬಂದಿರೋದು ಹೇಗೆ? ಸರ್ಕಾರ ಸರಿಯಾಗಿದ್ರೆ, ಜನಪ್ರತಿನಿಧಿಗಳು ಸರಿಯಾಗಿ ಜನರ ಪರವಾಗಿ ನಿಂತಿದ್ರೆ. ಒಂದು ಸಾರ್ವಜನಿಕ ಕರೆ ಇದೆ, ಸ್ವೀಕಾರ ಮಾಡ್ತೀನಿ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸತೀಶ್ ಅಂತ ಹೇಳಿ. ಓಕೆ, ಅವರು ಇವಾಗ DSP ಅವರು ಹೇಳಿದ್ದು ಸರಿಯಾಗಿದೆ. ಅಂದ್ರೆ ಯಾಕಂತ ಹೇಳಿದ್ರೆ ಎಲ್ಲವುದನ್ನು ನಾವು ಪೊಲೀಸರನ್ನು ದೂಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಹಾಗಂತೇಳಿ ಕೆಲವರು ಈಗ ನಿಷ್ಠಾವಂತರೆಲ್ಲ ಇದ್ದಾರೆ ಈಗ, ಇಲ್ಲ ಅಂತ ಹೇಳುದಿಲ್ಲ. ಕೇವಲ BJP ಅಂತೇಳಿ ಅಲ್ಲ, ಅನ್ಯ ಪಕ್ಷಗಳು ಸ್ವತಃ ಇದ್ದಾವೆ ಇದ್ರಲ್ಲಿ. ಅದೇ ಅವರಿಬ್ರು ಒಂದೇ ನಾಣ್ಯದ ಎರಡು ಮುಖಗಳು. ಆದ್ರೆ ಪೊಲೀಸ್ನವ್ರು ಒಂದು ತಿಳ್ಕೊಳ್ಬೇಕು,
ನಿಮ್ಮ ಜನರಿಗೆ ಸೇವೆಗೋಸ್ಕರ ನೀವೇ ಇರೋದು. ಇವಾಗ ನಿಮ್ಗೆ ಕಷ್ಟ ಇದೆ, ಅವ್ರಿಗೆ ಇದಾಕೋದು, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವರನ್ನು ಬಿಡಿ ಇವರನ್ನು ಬಿಡಿ ಅಂತೇಳಿ ಹೇಳ್ತಾರೆ. ಅವರಿಗೂ ಕಷ್ಟ ಇದೆ. ಅದಕ್ಕಾಗಿ ಒಂದು ಈಗ ಏನ್ ಮಾಡ್ಬೇಕು, ಪೊಲೀಸರು ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಮಾಡ್ಬೋದು, ಜನಸಾಮಾನ್ಯರಿಗೆ ಏನು ರಕ್ಷಣೆ ಕೊಡ್ಬೋದು. ಈಗ ಕಾನೂನಿನಲ್ಲಿ ಎಷ್ಟು ಲೂಪ್ ಹೋಲ್ಸ್ಗಳಿರ್ತವೆ ಅದನ್ನ ಉಪಯೋಗ ಮಾಡಿಕೊಂಡು ಜನಸಾಮಾನ್ಯರನ್ನ ಅವ್ರು ಇದು ಮಾಡಿದ್ರೆ, ರಕ್ಷಣೆ ಮಾಡಿದ್ರೆ, ಖಂಡಿತವಾಗಿ ಅವ್ರಿಗೆ ಅನ್ಯಾಯ ಆದಾಗ ಜನಸಾಮಾನ್ಯರು ಉಡುಪಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯವರು ನಿಲ್ತಾರಂತೇಳಿ ನಾನು ಹೇಳ್ತೇನೆ. ಅಲ್ಲ, ನೀವು ಸರ್ ಸತೀಶ್ ಅವರೇ, ನೀವು ಡಿವೈಎಫ್ಐ ಅವ್ರಿಗೆ ಏನು ಹೇಳ್ತೀರಾ ಅಂತ, ಅಂದ್ರೆ ಇದ್ರ ವಿರುದ್ಧ ಒಂದು ವ್ಯವಸ್ಥಿತ ಹೋರಾಟಕ್ಕೆ ನಿಂತಿದ್ದಾರೆ ಅವರು, ಯಾವುದೇ ಸಂಘಟನೆ ನಿಂತಿಲ್ಲ, ಇವ್ರು ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಾವು ಬೆಂಬಲಿಸ್ತೇವೆ. ನೀವು ಒಂದು ಯಾವುದೇ ಪಕ್ಷದ ಪರ ಇದು ನಿಲ್ಲಕ್ಕೂ ಯಾವುದಕ್ಕೂ ಹೋಗ್ಬೇಡಿ. ನೀವು ಮಾಡಿ ಒಂದು ಸಲ, ನೀವು ಮಾಡಿದಾಗ ಜನಸಾಮಾನ್ಯರೇ ನಿಮ್ಮ ಕಾರ್ಯವನ್ನು ಮೆಚ್ಚಿ ಖಂಡಿತವಾಗಿ ನಿಮ್ಮ ಬೆಂಬಲಕ್ಕೆ ನಿಲ್ತೇವೆ. ಯಾಕಂದ್ರೆ ಜನಸಾಮಾನ್ಯರು ಸಹ ಪೊಲೀಸರು ಒಂದಿಗೆ ನಾವು ಸಹಕಾರ ನೀಡಬೇಕು. ಕೇವಲ ಪೊಲೀಸರು ರಾಜ್ಯಕ್ಕೆ ಅವರನ್ನು ನಾವು ಮಾತ್ರ ಬೆರಳು ತೋರಿಸುವುದಲ್ಲ, ನಮ್ಮ ಸಮಸ್ಯೆ ಏನಿದೆ ಅದನ್ನು ನಾವು ಅವರಿಗೂ ಸಹ ತಿಳಿಸಿ ಇದಿಡ್ಬೇಕು. ಮತ್ತೊಂದು, ಯಾರು ದೂರು ಕೊಟ್ಟಾಗ ದಯವಿಟ್ಟು ಅದನ್ನ ದೂರು ಕೊಟ್ಟವನ ಹೆಸರು ಒಂದು ಗೌಪ್ಯವಾಗಿ ಇಡ್ಬೇಕು. ಇಲ್ಲಿ ಏನಾಗ್ತಾ ಇದೆ, ದೂರು ಕೊಟ್ಟವ್ರದ ಹೆಸರೇ ಲೀಕ್ ಆಗುತ್ತೆ. ಅದು ಎಲ್ಲಿ ಹ್ಯಾಕ್ ಲೀಕ್ ಮಾಡ್ತಾರಂತ ದೇವರಿಗೆ ಗೊತ್ತು. ಓಕೆ, ಇದು ಸಹ ನನಗೂ ಆಗಿದೆ ಅನುಭವ. ಓಕೆ, ಅಂದ್ರೆ ನೀವು ಈ ವಿಚಾರಗಳಲ್ಲಿ ಗೌಪ್ಯತೆಯನ್ನ ಕಾಪಾಡ್ಕೊಳ್ಬೇಕಂತ ಹೇಳ್ತಾ ಇದ್ದೀರಾ? ಹೌದೌದೌದು. ಯಾರೇ ಕೊಡ್ಲಿ, ಇವತ್ತು ಏನೇ ಒಂದು ವಿಷಯ ಅಷ್ಟು ಪೊಲೀಸರಿಗೆ ಒಂದು ದೂರು ಕೊಡ್ಬೇಕಾದ್ರೆ ಒಂದು ಸಾಮಾನ್ಯ ನಾಗರಿಕ ಯೋಚನೆ ಏನ್ ಮಾಡ್ತಾರೆ ಗೊತ್ತಾ? ಎಲ್ಲಾದ್ರೂ ನಾನು ಹೇಳೋದು ಸುಳ್ಳಿನ ದೂರ ಆದ್ರೆ ನನ್ಗೆ ಹಿಡಿದು ಒಳಗಾಗ್ತಾರೆ ಅನ್ನೋದು ಸಾಮಾನ್ಯ ಕೆಟ್ಟ ಅವನಲ್ಲಿ ಇರ್ತದೆ. ಆದ್ರೆ ಇಲ್ಲಿ ಹೇಳಾಗ್ತಿದೆ, ದೂರು ಕೊಟ್ಟವರದ್ದೇ ಒಂದು ಯಾವ್ದೋ ಒಂದು ನಂಬರ್ ಅಲ್ಲಿ ದೂರು ಕೊಟ್ಟಾಗ ಅವರು ಮತ್ತೊಂದು ಪೊಲೀಸ್ ಸ್ಟೇಷನ್ಗೆ ಹೇಳ್ತಾರೆ. ಅದು ಎಲ್ಲಿಂದ ಬಂದದು, ಯಾವ ನಂಬರ್ ಇಂದ ಬಂದದು ಕೂಡಲೇ ಗೊತ್ತಾಗತ್ತೆ. ಅವ್ರು ಏನ್ ಮಾಡ್ತಾರೆ, ಇವಾಗ ಆ ನಂಬರ್ ನಿಮಗೆ ಇದು ಅನುಭವ ಆಗಿದೆಯಾ ಸರ್? ಹೌದೌದು, ಅನುಭವ ಆಗಿದೆ ನನಗೆ. ಓಕೆ ಓಕೆ, ರೈಟ್. ಸೊ ಹಾಗಾಗಿ ತಮ್ಮ ಒತ್ತಾಯ ಇದು ಗೌಪ್ಯತೆಯನ್ನ ಕಾಪಾಡ್ಕೊಳ್ಬೇಕು ಪೊಲೀಸ್ನವರು ಅಂತ ಮನವಿ ಮಾಡ್ತಾ ಇದ್ದೀರಾ? ಕಾಪಾಡ್ತಿಲ್ಲ, ಅದೇ ಆಗ್ತಾ ಇರೋದು. ಓಕೆ ದೂರು ಕೊಡ್ಲಿಕ್ಕೆ ಪಂಚೆ ಬರುದಿಲ್ಲ. ಓಕೆ ಓಕೆ, ರೈಟ್. ಧನ್ಯವಾದ ಸರ್ ಕರೆ ಮಾಡಿರೋದು. ಓಕೆ ಓಕೆ, ರೈಟ್. ಎಸ್, ಮನೋಜ್ ಅವ್ರ ಹತ್ರ ಕೇಳೋದು, ಪೊಲೀಸ್ನವರ ಹತ್ರ ಗೌಪ್ಯತೆಯನ್ನ ಕಾಪಾಡ್ಕೊಳ್ಬೇಕಂತ ಮನವಿಯನ್ನ ಜನ ಮಾಡ್ತಾ ಇದ್ದಾರೆ. ಅಂದ್ರೆ ಪೊಲೀಸರು ಈ ವಿಚಾರದಲ್ಲಿ ಗೌಪ್ಯತೆಯನ್ನ ಕಾಪಾಡ್ಕೊಳ್ತಿಲ್ವಾ ಅಂತ? ಇಲ್ಲ, ಬಹುತೇಕ ಇಂತಹ ಪ್ರಕರಣಗಳನ್ನು ನಾವು ಇವತ್ತು ಪೊಲೀಸ್ ವ್ಯವಸ್ಥೆಯ ನಡುವೆ ಗಮನಿಸಬಹುದು. ಯಾರೋ ಸಾರ್ವಜನಿಕರು ಅವರ ಇಡೀ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ, ಹಿತಕ್ಕೆ ಧಕ್ಕೆ ಆಗ್ತಾ ಇದೆ ಅಂತಹ ಪ್ರಕರಣಗಳನ್ನು ಗೌಪ್ಯವಾಗಿ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಅವರ ಹೆಸರುಗಳನ್ನು ಯಾರ ಮೇಲೆ ಪ್ರಕರಣ ದಾಖಲು ಮಾಡಿದಾರೋ ಅವರಿಗೆ ನೀಡುವಂಥ ಕೆಲಸವನ್ನು ಇವತ್ತು ಪೊಲೀಸ್ ವ್ಯವಸ್ಥೆ ಮಾಡ್ತಾ ಇದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಒಬ್ಬ ಪ್ರಕರಣವನ್ನು ದಾಖಲು ಮಾಡುವವನಿಗೆ ಭಯದ ವಾತಾವರಣವನ್ನು ಸೃಷ್ಟಿಯಾಗ್ತಾ ಇವತ್ತು. ಅಂದರೆ ಧೈರ್ಯದಲ್ಲಿ ಯಾವೊಬ್ಬ ವ್ಯಕ್ತಿಯು ಕೂಡ ಇಂತಹ ಸಮಸ್ಯೆಗಳ ವಿರುದ್ಧ ಮಾತಾಡಲಿಕ್ಕೆ ಅಥವಾ ಬಂದು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡುವಂಥ ಸ್ಥಿತಿ ಇವತ್ತು ಇಲ್ಲ ಅನ್ನುವಂಥದ್ದು. ಮತ್ತು ಇಂತಹ ಪ್ರಕರಣಗಳು ಬಂದಾಗ ಪೊಲೀಸರಿಗೆ ಸ್ಪೆಷಲಿ ಈ ಪೊಲೀಸರ ಕಣ್ಣೆದುರೇ ನಡೆಯುವಂಥ ಪ್ರಕರಣಗಳಲ್ಲಿ ಯಾರು ಕೂಡ ಪ್ರಕರಣಗಳನ್ನು ಬಂದು ಸ್ಟೇಷನಲ್ಲಿ ದಾಖಲು ಮಾಡಬೇಕಂತ ಇಲ್ಲ. ಕರ್ನಾಟಕ ಪೊಲೀಸ್ ಕಾಯ್ದೆಯ ಪ್ರಕಾರ ಅವರೇ ಸ್ವಯಂ ಪ್ರಕರಣಗಳನ್ನು ಪೊಲೀಸರು ಖುದ್ದು ದಾಖಲು ಮಾಡಬಹುದು. ಅದನ್ನು ಮಾಡ್ತಾ ಇಲ್ಲ. ಅದರ ಬದಲಾಗಿ ಜನತೆ ಅದರ ಒಂದು ಪ್ರಕರಣವನ್ನು ದಾಖಲು ಮಾಡಿದರೆ ಅವರ ಹೆಸರನ್ನು ಯಾರ ಮೇಲೆ ಪ್ರಕರಣ ದಾಖಲು ಮಾಡಿದರೆ ಅವರಿಗೆ ಕೊಡುವಂಥ ಕೆಲಸವನ್ನು ಇವತ್ತು ಪೊಲೀಸ್ ವ್ಯವಸ್ಥೆ ಮಾಡ್ತಾರೆ. ನನಗೊಂದು ಪ್ರಶ್ನೆ ಮೂಡ್ತಾ ಇದೆ, ಯಾಕಾಗಿ ಕೊಡಬೇಕು ಪೊಲೀಸ್ನವರು ಅಂತ? ಯಾಕೆ ಕೊಡ್ತಾ ಇದ್ದಾರೆ ಇವಾಗ? ಈ ರೀತಿ ಮಾಡ್ತಾ ಇರೋದಾದ್ರೆ ಯಾಕಾಗಿರ್ಬೋದು? ಒಂದು ನನ್ಗನಿಸೋದು ಇದರಲ್ಲಿ ಪೊಲೀಸರ ಹಿತಾಸಕ್ತಿ ಇರ್ತದೆ. ಈಗ ಜನತೆ ಏನು ದೂರು ಹಾಕ್ತಾ ಇದ್ದಾರೋ, ಪೊಲೀಸರು ಹಣ ತಗೊಂಡು ಇಂತಹ ದಂಧೆಗಳನ್ನು ಮಾಡ್ತಾ ಇದ್ದಾರೆ ಅಂತ, ಹಾಗಾಗಿ ಅವರು ತಗೊಳ್ಳೋ ಹಣಕ್ಕೆ ಅವರ ಪ್ರಾಮಾಣಿಕತೆಯನ್ನು ತೋರಿಸ್ತಾ ಇದ್ದಾರೆ. ಯಾರು ಅವರ ವಿರುದ್ಧ ಪ್ರಕರಣಗಳನ್ನು ದಾಖಲು ಮಾಡಿದ್ರು ಆ ಎಲ್ಲ ಹೆಸರುಗಳನ್ನು ಹೇಳುವ, ಮತ್ತೆ ಇಂತಹ ಒಂದು ಪ್ರಕರಣಗಳು ಆಗುತ್ತೆ ಅನ್ನುವ ಸಂದರ್ಭದಲ್ಲಿ ಅವರಿಗೆ ವಿಚಾರಗಳನ್ನು ಮುಟ್ಟಿಸುವ ಕೆಲಸವನ್ನು ಪೊಲೀಸ್ ವ್ಯವಸ್ಥೆಗಳು ಮಾಡ್ತಾ ಇದೆ. ನಾವು ಮತ್ತೊಮ್ಮೆ ಸ್ಪಷ್ಟ ಮಾಡ್ತೇವೆ, ಏನಂತ ಹೇಳಿದ್ರೆ, ನಾವು ಇರುವಂತಹ ಎಲ್ಲ ಪೊಲೀಸರಿಗೆ ಇದು ಹೇಳುವಂಥದ್ದಲ್ಲ. ಪೊಲೀಸ್ ವ್ಯವಸ್ಥೆಯ ಒಳಗಡೆ ಕೂಡ ಪ್ರಾಮಾಣಿಕರು ಇದ್ದಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ
ಪೊಲೀಸ್ ವ್ಯವಸ್ಥೆಯ ಒಳಗಡೆ ಇರುವಂತಹ ಬಹುತೇಕ ಅಪ್ರಾಮಾಣಿಕರಿಂದ ಪ್ರಾಮಾಣಿಕರ ಕೆಲಸಕ್ಕೆ ಕೂಡ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಇದೆ. ಓಕೆ ಓಕೆ ರೈಟ್. ಇವಾಗ ಸಂತೋಷ್ ಅವರು ಅವಾಗ ಮಾತಾಡ್ತಾ ಹೇಳಿದ್ರು ಅಂದರೆ ಈ ಒಂದು ವಿಚಾರದಲ್ಲಿ ಪೊಲೀಸರಿಗೂ ಕೂಡ ಒಂದು ಅವರ ಕರ್ತವ್ಯದಲ್ಲೂ ಕೂಡ ಲೋಪಗಳಾಗ್ತಾ ಇದೆ. ನಡುವಲ್ಲಿ ಒಂದು ವಿಚಾರ ಬಂತು, ಅಂದರೆ ಯಾರೋ ಒಬ್ಬ ಇದರ ಬಗ್ಗೆ ಧ್ವನಿ ಎತ್ತಿದ್ರೆ ಅವನ ಧ್ವನಿ ಇಲ್ಲದಾಗ ಆಗುತ್ತೆ. ಇನ್ನೊಂದು ಮಾತನ್ನು ಹೇಳಿದ್ರು ತಾವು, ಸಂಘಟನೆಯ ಮೂಲಕ ಹೋದರೆ ಆಮಿಷಗಳನ್ನು ಒಡ್ತಾರೆ ಅನ್ನುವಂಥದ್ದು. ನಿಮಗೆ ಎಷ್ಟು ಆಮಿಷ ಒಡ್ಡಿದ್ದಾರೆ? ಈ ಹಿಂದೆ ಅಂದ್ರೆ ಆಮಿಷ ಒಡ್ಡುವಂಥದ್ದು ಅವರು ಬೇರೆ ಬೇರೆ ಯಾವ ರೀತಿಯಲ್ಲಿ ಒಡ್ತಾರೆ? ನೀವು ಅದನ್ನ ಎದುರಿಸಿದವರು, ಜನರಿಗೆ ಗೊತ್ತಾಗ್ಲಿ ಸರ್. ಯಾಕೆಂದ್ರೆ ನಾವು ಇಂಥ ವಿಷಯದ ಬಗ್ಗೆ ಮಾತಾಡುವಾಗ ಸಂಘಟನೆ ಅಂತವರನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದು ಹಣದ ಮೂಲಕ ನಿಮ್ಗೆ ಎಷ್ಟು ಬೇಕು, ನಮ್ಗೆ ಒಂದೊಂದು ಅಧಿಕಾರಿ ಲೆವೆಲ್ ಅಲ್ಲಿ ಇಷ್ಟಿಷ್ಟು ಕೊಡ್ತಾ ಇದ್ದೀವಿ, ನಿಮ್ಗೆ ಎಷ್ಟು ಬೇಕು ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಮುಖಾಂತರ ಬರ್ತಾರೆ. ಅಂದ್ರೆ ಈ ಇದರ ವಿರುದ್ಧ ಹೋರಾಟ ಮಾಡಬಾರ್ದು, ಪ್ರತಿಭಟಿಸಬೇಡಿ, ಯಾವುದೇ ರೀತಿಯ ನಮ್ಮನ್ನು ಕೂಡ ಬದುಕಲಿಕ್ಕೆ ಬಿಡಿ ಅನ್ನೋ ರೀತಿಯಲ್ಲಿ ಬರ್ತಾರೆ. ಅಂದ್ರೆ ಇಂಥವ್ರು ಏನಂದ್ರೆ ನಮ್ಮನ್ನ ಭಯಪಡಿಸ್ಲಿಕ್ಕೆ ಅವರಿಂದ ಸಾಧ್ಯ ಆಗೋದಿಲ್ಲ. ನಾವು ಯಾಕೆಂದ್ರೆ ಸಂಘಟಿತರಾಗಿದ್ದೀವಿ, ಹಾಗಾಗಿ ಹಣದ ಮುಖಾಂತರ ನಮ್ಮ ಈ ಒಂದು ಏನು ಈ ಅವರ ಲಾಬಿಯನ್ನು ಮಾಡಲಿಕ್ಕೆ ಈ ರೀತಿಯ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಈ ಹಿಂದೆಯೂ ಕೂಡ ಮುರುಗನ್ ಅನ್ನುವ ಕಮಿಷನರ್ ಇದ್ರು. ಆವಾಗ ನಾವು ಸ್ವತಃ ದೂರು ಕೊಟ್ಟು ಕೆಳಗೆ ಬರುವಾಗ ಎಲ್ಲ ಸ್ಕಿಲ್ ಗೇಮ್ನ ಮಾಲಕರಿಗೆ ಮಾಹಿತಿ ಹೋಗಿದೆ, ಹೀಗೆ ದೂರು ಕೊಟ್ಟಿದ್ದಾರೆ ಅಂತ. ಅಂದರೆ ಪೊಲೀಸ್ ಇಲಾಖೆ ಆಗ ಅವರು ಹೇಳಿದ ರೀತಿಯಲ್ಲಿ, ಒಬ್ಬರು ದೂರವಾಣಿ ಕರೆ ಮೂಲಕ ಹೇಳಿದ ರೀತಿಯಲ್ಲೇ ಕೆಲವರು ಅದಕ್ಕೋಸ್ಕರನೇ ಪ್ರಾಮಾಣಿಕತೆಯನ್ನು ತೋರಿಸುವವರು ಇದ್ದಾರೆ. ಅಂದರೆ ಹಾಗಾದ್ರೆ ಅದರ ಅರ್ಥ ಏನು? ಅಂದರೆ ಸ್ಕಿಲ್ ಗೇಮ್, ವಿಡಿಯೋ ಗೇಮ್ ಮತ್ತು ಜುಗಾರಿ ಅಡ್ಡೆಗಳನ್ನು ನಡೆಸುವವರ ಪರವಾಗಿ ಪೊಲೀಸರು ಕೆಲವರು ನಿಲ್ತಾರೆ ಅಂತ ಅಂದರೆ ಅದರ ಅರ್ಥ ಏನು? ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು? ಅಂದರೆ ಅವರಿಗೆ ಪ್ರಾಮಾಣಿಕತೆ ತೋರಿಸಿ ಅವರು ಏನಾದರೂ ಇವರಿಗೆ ಕೊಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಅಲ್ಲ. ಹಾಗಾದರೆ ಜನಸಾಮಾನ್ಯರು ಮಾತಾಡ್ತಾ ಇರುವ ಆರೋಪಗಳಿಗೆ ಯಾರು ಉತ್ತರಿಸಬೇಕು? ಪೊಲೀಸರು ಅವರಿಗೆ ತಿಂಗಳಿಗೆ ಮಾಮೂಲು ಹೋಗುತ್ತೆ, ಅಥವಾ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ಹಣ ಪಡೀತಾ ಇದ್ದಾರೆ, ಅಥವಾ ನಡೀತಾ ಇದ್ರೂ ಕೂಡ ಕಣ್ಣು ಮುಚ್ಚಿ ಕೂತಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಏನು? ಅಥವಾ ಇಂಥ ಆರೋಪಗಳಿಗೆ ಉತ್ತರಿಸುವವರು ಯಾರು? ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಯಾರಿದ್ದಾರೆ ಅವರು ಉತ್ತರಿಸಬೇಕಲ್ಲ. ಈ ರೀತಿಯ ಆರೋಪಗಳಿಂದ ಮುಕ್ತರಾಗಬೇಕಾದ್ರೆ, ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆಯನ್ನು ಉಳಿಸಬೇಕಾದ್ರೆ ಮತ್ತು ಪೊಲೀಸ್ ಇಲಾಖೆಯ ಮೇಲಿನ ವಿಶ್ವಾಸತೆಯನ್ನು ಉಳಿಸಬೇಕಾದ್ರೆ ಅಂಥ ಆರೋಪಗಳಿಗೆ ಅವರು ಉತ್ತರಿಸಬೇಕಲ್ಲ. ಅಥವಾ ಅಂಥ ಒಂದು ಅಕ್ರಮಗಳನ್ನು, ಜೂಜು ಕೇಂದ್ರಗಳನ್ನು ಯಾವುದೇ ಮುಲಾಜಿಲ್ಲದೆ ಬಂದ್ ಮಾಡುವಂಥ ಅಥವಾ ಮಟ್ಟ ಹಾಕುವಂಥ ಕೆಲಸಗಳನ್ನು ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತವಾಗಿ ಮಾಡಬೇಕಲ್ವ? ಈ ವಿಚಾರದಲ್ಲಿ ಮಂಗಳೂರು ಪೊಲೀಸರು, ನಗರ ಪೊಲೀಸರ ಮೇಲೆ ನಿಮಗೆ ವಿಶ್ವಾಸ ಅನ್ನುವಂಥದ್ದು ಕಡಿಮೆ ಆಗಿದೆ. ನನಗೆ ಮಾತ್ರ ಅಲ್ಲ, ಸಾಮಾನ್ಯ ಜನರಿಗೆ ಕಡಿಮೆ ಆಗ್ತಾಯಿದೆ. ಯಾಕೆ ಅಂದರೆ ಪೊಲೀಸ್ ಏನಿದೆ, ಪೊಲೀಸ್ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಆ ರೀತಿಯಲ್ಲೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಅಂದರೆ ಪೊಲೀಸ್ ಅನ್ನೋದು ಏನು? ಪೊಲೀಸರಿಗೆ ಅವರಿಗೆ ಸಂಬಳವನ್ನು ಕೊಡೋದು ಯಾರು? ಈ ದೇಶದ ಜನರು ಅವರ ತೆರಿಗೆಯ ಹಣದ ರೂಪದಲ್ಲಿ ಬರುವಂಥ ಆದಾಯದಲ್ಲೇ ಅವರಿಗೆ ಸಿಗುವಂಥ ಸಂಬಳ. ಆದರೆ ಅವರು ಪ್ರಾಮಾಣಿಕತೆ ಯಾರಿಗೆ ತೋರಿಸಬೇಕು? ಪೊಲೀಸ್ ಆಗುವಂಥ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸೋ ಅವರು ಮಾಡಿದಂಥ ಪ್ರತಿಜ್ಞೆ ಏನು? ಅವಾಗ ಅವರು ಯಾರಿಗೆ ಇಲ್ಲಿಯ ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಆ ಕೆಲಸ ಮಾಡಬೇಕು. ಆದರೆ ಇವತ್ತೇನಾಗಿದೆ, ಜನರಿಗೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಹಿಂದೂ ಮುಸಲ್ಮಾನರ ನಡುವೆ ಅಪನಂಬಿಕೆ ಜಾಸ್ತಿಯಾಗಿ ಅಲ್ಲಲ್ಲಿ ಕೊಲೆ ನಡೀತಾ ಇದೆ. ತಿಂಗಳಲ್ಲಿ 4-5 ಕೊಲೆ ನಡೆಯುತ್ತೆ. ಅಲ್ಲಲ್ಲಿ ನೈತಿಕ ಗೂಂಡಾಗಿರಿ ನಡೆಯುತ್ತೆ, ಮತ್ತೆ ಸ್ಮಗ್ಲಿಂಗ್ ನಡೆಯುತ್ತೆ, ಡ್ರಗ್ಸ್ ಮಾಫಿಯಾ ಆಗ್ತಾ ಇದೆ, ಮರಳು ದಂಧೆ ನಡೀತಾ ಇದೆ, ಹೈಟೆಕ್ ವೇಷವಾಟಿಕೆ ನಡೀತಾ ಇದೆ, ಕುಲ್ಲ ಮಸಾಜ್ ಪಾರ್ಲರ್ ಕೆಲಸ ಮಾಡ್ತಾ ಇದೆ. ಇದೆಲ್ಲ ಎಷ್ಟು ಬಗೆಯ ಅಕ್ರಮಗಳು ಮಂಗಳೂರಲ್ಲಿ ರಾಜಾರೋಷವಾಗಿ ನಡೀತಾ ಇದೆ. ಇದನ್ನು ಬಗ್ಗುಬಡಿದವರು ಯಾರು? ಬಗ್ಗುಬಡಿಬೇಕಾದವರು ಯಾರು? ಪೊಲೀಸ್ ಇಲಾಖೆ ಅಲ್ವಾ? ಜನರೇ ಹೋಗಿ ಸ್ವಯಂ ಪ್ರೇರಿತವಾಗಿ ಕಾನೂನನ್ನು ಕೈಗೆತ್ತಿಕೊಳ್ಳಿಕ್ಕಾಗುತ್ತೆ. ಹಾಗಾಗಿ ಅದು ಕೂಡ ಒಂದು ಮೋರಲ್ ಪೊಲೀಸಿಂಗ್ ಆಗುತ್ತೆ ಆ ರೀತಿ. ಹಾಗಾದ್ರೆ ಪೊಲೀಸ್ ಇಲಾಖೆಗೆ ಅವ್ರದ್ದೇ ಆದಂಥ ಕರ್ತವ್ಯ ಇದೆ, ಪೊಲೀಸ್ ಇಲಾಖೆಗೆ ಅವ್ರದ್ದೇ ಆದಂಥ ಹೊಣೆಗಾರಿಕೆ ಇದೆ. ಆ ಹೊಣೆಗಾರಿಕೆಯಲ್ಲಿ ಅವರು ವರ್ತಿಸಬೇಕು. ಇಂಥ ಅಕ್ರಮಗಳನ್ನು, ಜೂಜು ಕೇಂದ್ರಗಳನ್ನು ಯಾರದೇ ಜನರದು ದೂರುಗಳಿಗೆ ಕಾಯದೆ ಸ್ವಯಂ ಪ್ರೇರಿತವಾಗಿ ಅವರು ಕಾರ್ಯಾಚರಣೆ ನಡೆಸಬೇಕು ಮತ್ತು ಅಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಹೇಳೋದು. ಓಕೆ, ಪೊಲೀಸರನ್ನ ಈ ರೀತಿ ಮನವಿ ಮಾಡಿಕೊಡ್ತೀರಾ, ಆದರೆ ಅವರಿಂದ ನಿಮಗೆ ಈವರೆಗೆ ಸಿಕ್ಕಿದಂಥ ಪ್ರತಿಕ್ರಿಯೆ ಏನು? ನೋಡಿ, ಪ್ರತಿಕ್ರಿಯೆ ಅಂದರೆ ನಾವು ಈಗ ಮೊನ್ನೆ ಒಂದು ಪ್ರತಿಭಟನೆ ಮಾಡಿದ ಅಂದರೆ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಮರು ದಿವಸವೇ ಈಗ ನಾವು ಹಲವು ಹಂತದ ಹೋರಾಟ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಪೊಲೀಸ್ ಇಲಾಖೆಯ ವಿರುದ್ಧ ಬೀದಿಗಳಲ್ಲಿ ಧ್ವನಿ ಎತ್ತುತ್ತೀವಿ, ಅದರ ವೈಫಲ್ಯದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅನ್ನೋ ರೀತಿ ಕರೆ ಕೊಟ್ಟ ನಂತರ ಈಗ ಒಂದು ಏಕಕಾಲಕ್ಕೆ ಎಲ್ಲ ಕಡೆ ಬಂದಾಗಿದೆ. ಏಕಕಾಲಕ್ಕೆ ಬಂದಾಗಿದೆ ಅಂದರೆ ಆವಾಗ ಏನಂದರೆ ಪೊಲೀಸ್ ಇಲಾಖೆ ಅಂದರೆ ಜನರ ಪ್ರತಿಭಟನೆಗೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ
ಬಗ್ಗು ಅಂದರೆ ಒಂದು ರೀತಿಯ ಪ್ರತಿಕ್ರಿಯೆ ನೀಡುತ್ತೆ, ಅದಕ್ಕೆ ಸರಿಯಾದ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದ್ರೆ ಪ್ರತಿಭಟನೆ ತನಕ ಇಳಿಯುವಂಥದ್ದು ಕಾಯಬೇಕಿತ್ತ ಪೊಲೀಸರು. ಈಗ ಹಲವು ಹಂತದ ನೀವು ನೋಡಿ, ಇಲ್ಲಿ ಟೋಲ್ ಗೇಟ್ ವಿರುದ್ಧದ ಹೋರಾಟ ಆಯಿತು. ಅಂದರೆ ಟೋಲ್ ಗೇಟ್ ಸುರತ್ಕಲ್ನ ಟೋಲ್ ಗೇಟ್ ಎನ್ನೋದು ಅದನ್ನು ಮರ್ಜರ್ ಮಾಡಬೇಕು ಅಂತ ಇಲ್ಲಿಯ ಸಂಸದರು ಹೇಳ್ತಾ ಬಂದರು. ಆದರೆ ಏನಾಯಿತು, ಜನ ಕಳೆದ ಹಲವಾರು 7 ವರ್ಷಗಳಿಂದ ಹೋರಾಟ ಮಾಡಿದ ಭಾಗವಾಗಿಯೇ ಟೋಲ್ ಗೇಟ್ ಅಲ್ಲಿಂದ ರದ್ದಾಯಿತು. ಅಥವಾ ಇಲ್ಲಿಯ ಬೇರೆ ಬೇರೆ ವಿಷಯಗಳನ್ನ ಸಮಸ್ಯೆಗಳನ್ನ ನೋಡಿ ಜನ ಬೀದಿಗೆ ಬೀಳುವಂತ ಸ್ಥಿತಿ ಬರುವಾಗ ಮಾತ್ರನೇ ಸರ್ಕಾರ ಎಚ್ಚೆತ್ತು ಅವ್ರದ್ದು ಚುನಾವಣೆಯ ಲೆಕ್ಕಾಚಾರಗಳನ್ನೆಲ್ಲ ಗಮನದಲ್ಲಿಟ್ಟು ಪೊಲೀಸರಿಗೆ ಆ ನಂತರ ಅವ್ರಿಗೆ ಕ್ರಮಕ್ಕೆ ಸೂಚನೆ ಕೊಟ್ಟು ಆ ನಂತರ ಎಲ್ಲವನ್ನ ಬಗ್ಗು ಮಾಡಿ. ನಿಮ್ಮ ಮಾತಿನ ಪ್ರಕಾರ ಪೊಲೀಸರ ತಪ್ಪಿಲ್ಲ, ರಾಜಕಾರಣಿಗಳದ್ದೇ ತಪ್ಪು ಅಂತ ಹೇಳ್ತೀರಾ? ಅಂದ್ರೆ ಅಧಿಕಾರದಲ್ಲಿ ಇರುವವರದು ತಪ್ಪು ಇಲ್ಲಿ ಅಂತ? ಅಧಿಕಾರದಲ್ಲಿರುವವರದು ದೊಡ್ಡ ತಪ್ಪಿದೆ. ಯಾಕೆಂದ್ರೆ ಇವತ್ತು ಸರ್ಕಾರವನ್ನು ಪೊಲೀಸರದು ತಪ್ಪಿಲ್ವ ಸರ್? ಪೊಲೀಸರು ಅಂದ್ರೆ ಪೊಲೀಸರು ಅಂದ್ರೆ ಅವರ ಕರ್ತವ್ಯನ ಸರಿಯಾಗಿ ನಿಭಾಯಿಸಬೇಕು. ಇಂಥ ಸರ್ಕಾರದ ಜನಪ್ರತಿನಿಧಿಗಳಿಗೆ ಅವರ ಆಶೆ ಆಮಿಷಗಳಿಗೆ ಬಲಿಯಾಗಬಾರ್ದು. ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಹೇಳುತ್ತೋ ಅದನ್ನು ಅವ್ರು ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಹಾಗಾಗಿ ಪೊಲೀಸರದು ತಪ್ಪಿದೆ. ಪೊಲೀಸರು ಸರಿಯಾದ ಕ್ರಮ ಮಾಡಿದವರು ಇದ್ದಾರೆ, ಅವರನ್ನು ನಾವು ಅಭಿನಂದಿಸ್ತೀವಿ. ಹಿಂದೆ ಕಮಿಷನರ್ ಚಂದ್ರಶೇಖರ್ ಇದ್ರು, ಅವಾಗ ಯಾರೇ ಇದ್ರೂ ಕೂಡ ಒಂದು ಇಲ್ಲಿ ಅಕ್ರಮಗಳ ಮಾಫಿಯಾಗಳು ಅವರದೇ ಕಂಟ್ರೋಲಲ್ಲಿ ಇದ್ರೂ ಕೂಡ ಆದರೆ ಎಲ್ಲವನ್ನ ಕೂಡ ಬಗ್ಗು ಬಡಿದಿದ್ದಾರೆ, ಯಾರದೇ ದೂರಿಗೆ ಕಾಯಲಿಲ್ಲ. ಅಂತ ಸಂದರ್ಭದಲ್ಲಿ ಪೊಲೀಸರು ಸರಿಯಾದ ಕರ್ತವ್ಯನ ನಿರ್ಮಾಣ ಮಾಡಿದ್ದಾರೆ. ಆವಾಗ ಪೊಲೀಸರ ಮೇಲಿನ ವಿಶ್ವಾಸಾರ್ಹತೆ ಜಿಲ್ಲೆಯ ಜನತೆಗೆ ಜಾಸ್ತಿ ಆಗಿತ್ತು. ಈಗ ಯಾಕೆ ಜನ ಕಳ್ಕೊಂಡಿದ್ದಾರೆ? ಇದಕ್ಕೆ ಯಾರು ಹೊಣೆ? ಪೊಲೀಸರ ಮೇಲಿನ ಒಂದು ವಿಶ್ವಾಸಾರ್ಹತೆ ಅಥವಾ ಅವರ ಮೇಲೆ ನಂಬಿಕೆ ಹುಡುಬೇಕಾದ್ರೆ ಅವರು ಅಂಥ ರೀತಿಯ ಕ್ರಮವನ್ನು ಕೈಗೊಳ್ಬೇಕಲ್ಲ. ಅಂಥ ಕ್ರಮವನ್ನು ಕೈಗೊಂಡ್ರೆ ಖಂಡಿತವಾಗಿಯೂ ಜನರಿಗೂ ಕೂಡ ಅವರ ಮೇಲೆ ವಿಶ್ವಾಸಾರ್ಹತೆ ಜಾಸ್ತಿ ಆಗುತ್ತೆ. ನಾವು ಕೂಡ ಬಹಳಷ್ಟು ದೂರುಗಳನ್ನು ಸ್ವಯಂ ಪ್ರೇರಿತವಾಗಿ ಪೊಲೀಸರಿಗೆ ನೀಡೋದಕ್ಕೆ ಹೋಗ್ತೀವಿ. ದೂರುಗಳನ್ನು ಇಲ್ಲಿ ನಡೀತಕ್ಕಂಥ ಅಕ್ರಮಗಳನ್ನು ನಾವು ಕೂಡ ಭೀತಿ ಇಲ್ಲದೆ ಹೇಳಿಕೆ ಧೈರ್ಯ ಮಾಡ್ತೀವಿ. ಆದರೆ ಅವರೇ ನಮ್ಮ ನಂಬರ್ಗಳನ್ನು ಅಥವಾ ನಮ್ಮನ್ನು ಟಾರ್ಗೆಟ್ ಮಾಡುವಂಥ ಅಕ್ರಮಗಳಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋದಾದರೆ ಜನ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗೋದು ಹೆದರ್ತಾ ಇದ್ದಾರೆ. ಈಗ ಬಹುತೇಕ ಪೊಲೀಸ್ ಸ್ಟೇಷನ್ಗಳು ರಾಜಿ ಮಾಡುವ ಕೇಂದ್ರಗಳಾಗಿದೆ, ಆ ರೀತಿ ನಡೀತಾ ಇದೆ. ಹಾಗಾಗಿ ಅಲ್ಲಿಂದ ಆ ರೀತಿಯ ಒಂದು ವ್ಯವಸ್ಥೆ ಈ ಥರ ಇದ್ದರೆ ಪೊಲೀಸ್ ಇಲಾಖೆ ಇಂಥ ಕರ್ತವ್ಯದಲ್ಲಿ ಅವ್ರ ಕರ್ತವ್ಯವನ್ನು ಮರೆತಾ ಇದ್ರೆ ಅದನ್ನು ಕರ್ತವ್ಯವನ್ನು ಮಾಡುವಂಥದ್ದು ಯಾರ್ದು ಹೊಣೆ? ಸರ್ಕಾರದ್ದು, ಆಳುವಂಥ ಸರ್ಕಾರ. ಆದರೆ ಸರ್ಕಾರ ಅಂಥದ್ದು ಯಾವುದೂ ಇಲ್ಲ. ಯಾಕೆಂದ್ರೆ ನೀವು ನೋಡ್ತಾ ಇದ್ದೀರಾ, ಪೊಲೀಸ್ ಇಲಾಖೆಗೆ ಬರುವಂಥವ್ರು ಈಗ PSI ಅಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಒಳಗೆ ಬರುವಂಥವ್ರು, ಅಥವಾ ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆಗುವವರಿಗೆ ಹಣ ಎಲ್ಲ ವ್ಯವಸ್ಥೆಗಳು ಕೂಡ ಭ್ರಷ್ಟಾಚಾರ ಆಗುವಂಥ ಸಂದರ್ಭದಲ್ಲಿ ಬರುವವ ಕೂಡ ನಾನು ಪೊಲೀಸ್ ಇಲಾಖೆಗೆ ಜಾಯಿನ್ ಆಗುವಾಗ ಇಷ್ಟು ಹಣವನ್ನು ಭ್ರಷ್ಟಾಚಾರ ಬ್ರೈಬ್ ಆಗಿ ಕೊಟ್ಟಿದ್ದೀನಿ, ಹಾಗಾಗಿ ಪೊಲೀಸ್ ಇಲಾಖೆಗೆ ಬಂದ ನಂತರ ಇಷ್ಟನ್ನು ನಾನು ಹೇಗಾದರೂ ಮಾಡಿ ಕಮಾಯಿ ಮಾಡಬೇಕು ಅಂತ ಅವನು ಕೂಡ ಇರ್ತಾನೆ. ಹಾಗಾಗಿ ಭ್ರಷ್ಟಾಚಾರತೆ ಎಲ್ಲ ಕಡೆ ಹರಡುವಾಗ ಪ್ರಾಮಾಣಿಕತೆ ಎಲ್ಲಿ ಉಳಿಯುತ್ತೆ? ಇನ್ನು ಮನೋಜ್ ಅವ್ರ ಹತ್ರ ಕೇಳೋದು, ಈ ಜೂಜು ಅಡ್ಡೆಗಳಿರ್ಬೋದು ಅಥವಾ ಈ ಗೇಮಿಂಗ್ ಏನು ಮಾಡ್ತಾರೆ ಕ್ಲಬ್ಗಳಿರ್ಬೋದು, ಅಲ್ಲಿ ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೀವು ನೋಡಿದ್ದೀರಾ? ಹೇಳಿಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಅಂದರೆ ಯಾವ ರೀತಿಯಲ್ಲಿ ಇಲ್ಲಿ ಯುವಕರನ್ನ ಸೆಳೀತಾ ಇದ್ದಾರೆ, ಜೊತೆಗೆ ಯಾವ ರೀತಿಯಲ್ಲಿ ಅದು ನಡೀತಾ ಇದೆ ಅನ್ನೋ ಒಂದು ಜೂಜು ಅಡ್ಡೆಗಳು ಇಲ್ಲಿ ನಡೀತಾ ಇರುವಂಥದ್ದು ಮನೋರಂಜನಾ ಕ್ಲಬ್ಗಳು ಅನ್ನುವಂಥ ಹೆಸರಿನಿಂದ. ಓಕೆ. ಆದರೆ ಇವತ್ತು ಅದು ಮನೋರಂಜನಾ ಕ್ಲಬ್ಗಳಾಗಿ ಉಳಿದಿಲ್ಲ. ಇವತ್ತು ಜೂಜು ಅಡ್ಡೆಗಳೆಲ್ಲ ಬೆಟ್ಟಿಂಗ್ ಕ್ಲಬ್ಗಳಾಗಿ ಒಳಗಡೆ ಉಳಿದಿರುವಂಥ ಒಂದು. ಇಲ್ಲಿ ಗಾಂಜಾದಂತಹ ಅಕ್ರಮ ವ್ಯವಹಾರಗಳು ಯಾವ ರೀತಿಯಲ್ಲಿ ಚೈನ್ ಲಿಂಕಲ್ಲಿ ನಡೆಯುತ್ತೋ ಇವತ್ತು ಜೂಜು ಅಡ್ಡೆಗಳು ಕೂಡ ಅದೇ ರೀತಿಯಲ್ಲಿ ನಡೀತಾ ಇದೆ. ಒಬ್ಬ ಕಾಲೇಜಿನ ವಿದ್ಯಾರ್ಥಿ ಹೋದರೆ ಮರುದಿನ ಮತ್ತೊಬ್ಬನನ್ನು ಕರ್ಕೊಂಡು ಹೋಗುವಂಥ ಸ್ಥಿತಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜೂಜು ಅಡ್ಡೆಗಳ ಒಳಗಡೆ ಇದೆ. ಮತ್ತೊಂದು, ಇಲ್ಲಿದ್ದು ಎಲ್ಲ ಸ್ಕಿಲ್ ಗೇಮ್ ನಡೆಯುವಂತಹ ಅಡ್ಡೆಗಳಿಗೆ ನೀವು ಹೋದ್ರಿ ಅಂತ ಹೇಳಿದರೆ 50% ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಕಾಲೇಜು ವಿದ್ಯಾರ್ಥಿಗಳು ಸಿಗ್ತಾರೆ ಕಾಣಲಿಕ್ಕೆ. ಅದು ಡಿಗ್ರಿ ಮಾಡಿದ PU ಆಗಿರುವ ವಿದ್ಯಾರ್ಥಿಗಳು ನಮಗೆ ಕಾಣಲಿಕ್ಕೆ ಸಿಗ್ತಾರೆ. ಅದು ನಾವು ಮೊನ್ನೆ ದಾಳಿ ಮಾಡಿರೋಂತಹ ಅಡ್ಡೆಯಲ್ಲಿ ಕೂಡ 50%ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ರು. ಆದರೆ ಇಲ್ಲಿ ಇರುವಂತಹ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಇವತ್ತಿನ ಜೂಜು ಅಡ್ಡೆಗಳಿದೆ. 18 ವರ್ಷಕ್ಕಿಂತ ಕೆಳಗಿನವರು ಯಾರೂ ಕೂಡ ಇಂತಹ ಮನೋರಂಜನಾ ಕೇಂದ್ರಗಳಿಗೆ ಕೂಡ ಹೋಗ್ಲಿಕ್ಕಿಲ್ಲ ಅನ್ನುವಂತ ಒಂದು ನಿಯಮ ಇದೆ. ಆ ನಿಯಮವನ್ನು ಕೂಡ ಬ್ರೇಕ್ ಮಾಡಲಾಗಿದೆ ಒಂದು. ಮತ್ತೊಂದು, ಮನೋರಂಜನಾ ಕ್ಲಬ್ಗಳು ಕೂಡ ಇಂಥ ಜೂಜು ಅಡ್ಡೆಗಳಾಗ್ಲಿಕ್ಕೆ ಇಲ್ಲ, ನಿಯಮದ ಪ್ರಕಾರ ಜೂಜು ಅಡ್ಡೆಗಳಾಗ್ಲಿಕ್ಕೆ ಇಲ್ಲ, ಬರೀ ಅಲ್ಲಿ ಕ್ರೀಡೆ ಅನ್ನುವಂಥದ್ದು ಮಾತ್ರ ಇರ್ಲಿಕ್ಕಿರುವಂತ. ಮನೋಜ್ ಅವರೇ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾವೆ, ಜೊತೆಗೆ ಇನ್ನಷ್ಟು ಅದರ ಬಗ್ಗೆ ಮಾಹಿತಿಗಳನ್ನ ನಿಮ್ಮ ಹತ್ರ ಕೇಳ್ತೀನಿ. ಅದಕ್ಕಿಂತ ಮುನ್ನ ಒಂದು ಬ್ರೇಕ್ ಅನ್ನು ತೆಗೆದುಕೊಂಡು ಬರ್ತೀನಿ. ಟೇಕ್ ಅ ಬ್ರೇಕ್.
Resin Arts Furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ. ಭೇಟಿ ನೀಡಿ SO Enterprises, Resin Art. ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. ವಿರಾಮದ ಬಳಿಕ ಮತ್ತೆ ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ನಾವಿವತ್ತು ಮಾಫಿಯಾ ಸ್ವರ್ಗ ಅನ್ನುವಂಥ ಟೈಟಲನ್ನು ಇಟ್ಕೊಂಡಿದ್ದೀವಿ. ಮಂಗಳೂರು ಯಾವುದೇ ಕಾರಣಕ್ಕೂ ಕೂಡ ಮಾಫಿಯಾಗಳ ಸ್ವರ್ಗ ಆಗಬಾರ್ದು, ಆಗ್ತಾ ಇದೆ ಅನ್ನುವಂಥ ಬಹಳಷ್ಟು ಬೇಸರದ ವಿಚಾರದ ಜೊತೆ ಇವತ್ತು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ ನಾನು. ಈಗಾಗಲೇ ನಮಗೆ ಮನೋಜ್ ಅವರು ಹೇಳ್ತಾ ಇದ್ರು, ಅಂದರೆ ಯಾವ ರೀತಿಯಲ್ಲಿ ಅಲ್ಲಿ ಜೂಜು ಕೇಂದ್ರಗಳಲ್ಲಿ ನಡೀತದೆ ಅಥವಾ ಸ್ಕಿಲ್ ಗೇಮ್ಗಳನ್ನುವಂಥದ್ದು ಯಾವ ರೀತಿಯಲ್ಲಿ ಯುವಕರನ್ನು, ಅದು ಕೂಡ 18 ವರ್ಷಕ್ಕಿಂತ ಕಡಿಮೆ ಪ್ರಾಯದಲ್ಲಿರುವಂಥ ಯಾರು ವಯಸ್ಸಿನ ಮಕ್ಕಳಿದ್ದಾರೆ ಅವರನ್ನ ಯಾವ ರೀತಿಯಲ್ಲಿ ಸೆಳೀತದೆ ಅಂತ ಸರ್ ಮಾತನ್ನು ಮುಂದುವರಿಸ್ಬೇಕು. ತಾವು ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡು, ಅಂದರೆ ತಾವು ಹೇಳಿದ್ರೆ ಮನೋರಂಜನಾ ಕ್ಲಬ್ಗಳ ಹೆಸರಲ್ಲಿ ಈ ರೀತಿಯ ಅಕ್ರಮಗಳು ನಡೀತಾ ಇದೆ. ಹೌದು, ಈಗ ನಾವು ಪೊಲೀಸರಿಗೆ ದೂರು ಕೊಡ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕೂಡ ಅವರು ಹೇಳುವಂಥದ್ದು ಅಧಿಕೃತವಾಗಿ ಸರ್ಕಾರದ ಮಾನ್ಯತೆಯನ್ನು ಪಡೆದಿರುವಂಥ ಮನೋರಂಜನಾ ಕ್ಲಬ್ಗಳು ಮಾತ್ರ ಮಂಗಳೂರಲ್ಲಿ ಇರುವಂಥದ್ದು. ಇಲ್ಲಿ ಜೂಜು ಅಡ್ಡೆಗಳಿಲ್ಲ ಅನ್ನುವಂಥದ್ದನ್ನು ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೌದು, ಒಂದು ಕೋರ್ಟಿನ ತೀರ್ಪಿನ ಮುಖಾಂತರವಾಗಿ ಮನೋರಂಜನಾ ಕ್ಲಬ್ ಒಂದನ್ನು ನಡೆಸಬಹುದು ಅನ್ನುವಂಥ ಒಂದು ಮಾತನ್ನು ಇಟ್ಕೊಂಡು ಅವರು ಹೇಳ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಅದು ಆ ರೀತಿಯಲ್ಲಿ ಇದೆಯಾ ಎನ್ನುವುದನ್ನು ಇಲ್ಲಿನ ಪೊಲೀಸ್ ವ್ಯವಸ್ಥೆ ಗಮನಿಸಬೇಕಾಗಿದೆ. ಕರ್ನಾಟಕದಲ್ಲಿ 2017ರಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ಇತ್ತು. ಅದು ಮಾರುತಿ ರಿಕ್ರಿಯೇಷನ್ ಕ್ಲಬ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅನ್ನುವಂಥ ಒಂದು ಕೇಸಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾರೆ, ಅಲ್ಲಿ ಒಳಗಡೆ ಆಡ್ಲಿಕ್ಕೆ ಅವಕಾಶ ಇದೆ. ಯಾರಿಗೆ ಅಂತ ಹೇಳಿದ್ರೆ ಅಲ್ಲಿ ಸದಸ್ಯತ್ವವನ್ನು ಪಡೆದವರಿಗೆ ಅಲ್ಲಿ ಒಳಗಡೆ ಆಡ್ಲಿಕ್ಕೆ ಅವಕಾಶ ಇದೆ. ಅದು ಬಿಟ್ಟು ಎಲ್ಲರೂ ಸಾಮಾನ್ಯರು ಕೂಡ ಅಲ್ಲಿ ಒಳಗಡೆ ಹೋಗಿ ಆಡುವಂಥ ಅವಕಾಶಗಳಿಲ್ಲ. ಮತ್ತೊಂದಲ್ಲಿ ಎಲ್ಲಿ ಕೂಡ ಬೆಟ್ಟಿಂಗ್ನಂಥ ವ್ಯವಹಾರಗಳು ಮತ್ತು ಹಣಕಾಸಿನ ಜೂಜಿನಂಥ ವ್ಯವಹಾರಗಳು ನಡೆಯಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಕೂಡ ಆ ಒಂದು ಪ್ರಕರಣ ಸ್ಪಷ್ಟಪಡಿಸಿದೆ, ಪ್ರಕರಣದ ತೀರ್ಪಿನಲ್ಲಿ ಸ್ಪಷ್ಟಪಡಿಸಿದೆ ಅನ್ನುವಂಥದ್ದು. ಮತ್ತೊಂದು, ಇಂತಹ ಜೂಜು ಅಡ್ಡೆಗಳಾಗಿ ಅದು ಪರಿವರ್ತನೆ ಆದ ಸಂದರ್ಭದಲ್ಲಿ ಪೊಲೀಸಿನವರು ನೇರ ಪ್ರವೇಶದ ಮುಖಾಂತರವಾಗಿ ಇಂತಹ ಕ್ಲಬ್ಗಳನ್ನು ಮುಚ್ಚಬಹುದು ಅನ್ನುವಂಥದ್ದನ್ನು ಕೂಡ ಆ ತೀರ್ಪು ಹೇಳಿದೆ. ಅವರು ಪೊಲೀಸ್ ಕಾಯ್ದೆಯ ಸೆಕ್ಷನ್ 2ರ ಪ್ರಕಾರವಾಗಿ ಅವರು ಸ್ವಯಂ ಪ್ರೇರಿತವಾಗಿ ಅಂತ ದೂರುಗಳನ್ನು ದಾಖಲಿಸಬಹುದು ಅನ್ನುವಂಥದ್ದನ್ನು ಕೂಡ ತೀರ್ಪು ಹೇಳಿದೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಳಗಡೆ ನಡೀತಿರುವಂಥದ್ದು ಇಸ್ಪಿಟ್ ಅಡ್ಡೆಗಳು ಮತ್ತೆ ಹಣ ಹಾಕಿ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಇದ್ರೂ ಕೂಡ ಇಲ್ಲಿ ಮಾತಾಡ್ತಿರೋ ಜನಗಳು. ಇಲ್ಲಿದ್ದು ಮಂಗಳೂರಿನ ಒಂದಷ್ಟು ಹೋಟೆಲ್ಗಳಲ್ಲಿ ಕೆಲಸ ಮಾಡೋ ಹುಡುಗರು, ಒಂದಷ್ಟು ಬೀದಿ ಬದಿ ವ್ಯಾಪಾರಿಗಳು, ಬಂದರ್ಗಳಲ್ಲಿ ಕೆಲಸ ಮಾಡೋ ಹುಡುಗರು, ಅಂದ್ರೆ ಹತ್ತಿರದಲ್ಲಿ ಯಾರಿಗೆ ಬೇಗ ಸಿಗುತ್ತೋ ಅಂತ ಹುಡುಗರುಗಳು ಲಕ್ಷಗಟ್ಟಲೆ ಸಾಲ ಮಾಡಿ ಆಗಿರುವಂತಹ ಪ್ರಕರಣಗಳು ಕೂಡ ಮಂಗಳೂರಲ್ಲಿ ಇದೆ ಅನ್ನುವಂಥದ್ದು. ಇನ್ನೊಂದು, ಒಂದು ಕ್ಲಬ್ಗಳನ್ನು ನಡೆಸಬೇಕು ಅಂತ ಹೇಳಿದ್ರೆ ಅಲ್ಲಿ
ಒಳಗಡೆ ವ್ಯವಸ್ಥೆ ಸರಿಯಾಗಿರ್ಬೇಕು ಅನ್ನುವಂಥದ್ದಿದೆ. ಅಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಹಾಕಬೇಕು, ಸಿ ಸಿ ಕ್ಯಾಮರಾ ಫುಟೇಜ್ಗಳನ್ನು 15 ದಿನ ಇಡಬೇಕು, ಅಂತಹ ಎಲ್ಲ ನಿಯಮಗಳಿದೆ. ಆದರೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇಂತಹ ಕ್ಲಬ್ಗಳನ್ನು ನಡೆಸ್ತಾ ಇರುವಂಥದ್ದು ಮಂಗಳೂರಿನಲ್ಲಿ ನಮ್ಗೆ ಕಾಣಲಿಕ್ಕೆ ಸಿಗ್ತದೆ. ಮಂಗಳೂರು ಜನರಿಗೆ ಇದು ಗಂಭೀರ ಅಂತ ಅನಿಸ್ತಾ ಇಲ್ವಾ ಅಂತ? ಅಂದ್ರೆ ಕೇವಲ ನಮ್ಮ ಸಂಘಟನೆ ಮತ್ತೆ ಒಂದಷ್ಟು ಜನ ಸಾಮಾಜಿಕ ಕಳಕಳಿ ಉಳ್ಳವರಿಗೆ ಮಾತ್ರ ಇದು ಸಮಸ್ಯೆ ಆಗ್ತಿರುವುದು ಅಂತ? ಒಂದು, ಮಂಗಳೂರಿನ ಜನರನ್ನು ಇವತ್ತು ಜನಪ್ರತಿನಿಧಿಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸ್ಥಿತಿಯಲ್ಲಿದೆ. ಇಲ್ಲಿನ ಜನಪ್ರತಿನಿಧಿಗಳು ಅವರ ಜೇಬು ತುಂಬಿಸಲಿಕ್ಕೆ ಬೇಕಾಗಿ ಇವತ್ತು ಬಡವರ ಮಧ್ಯಮ ವರ್ಗದ ಮಕ್ಕಳನ್ನು ಬೀದಿಗೆಳೆಯುತ್ತಾ ಇದ್ದಾರೆ. ಅವರಿಗೆ ಬಡವರ ಮಧ್ಯಮ ವರ್ಗದ ಮಕ್ಕಳು ಏನಾದರೂ ಚಿಂತೆ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇದೆ. ಮತ್ತೊಂದು, ಇಲ್ಲಿದ್ದು ಜನರಿಗೆ ಈ ಸಮಸ್ಯೆಗಳ ಅರಿವಿದೆ. ಆದರೆ ಒಬ್ಬ ವ್ಯಕ್ತಿಯನ್ನು ನಾವೇ ಗೆಲ್ಲಿಸಿ ಹೇಗೆ ಮಾತಾಡೋದು ಅನ್ನುವಂಥ ಹಿಂಜರಿಕೆ ಕೂಡ ಇವತ್ತು ಜನರಿಗೆ ಇದೆ. ಅಂದರೆ ಜನರು ಇವತ್ತು ಒಳಗಡೆಯಲ್ಲಿ ನಾವು ಗೆಲ್ಲಿಸಿದಂತಹ ವ್ಯಕ್ತಿಗಳು ಸರಿ ಇಲ್ಲ, ಇಲ್ಲಿದ್ದ MLAಗಳು ಸರಿ ಇಲ್ಲ, ಇಲ್ಲಿದ್ದ MP ಸರಿ ಇಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಆದರೆ ಎದುರುಗಡೆ ಬಂದು ಯಾವ ರೀತಿಯಲ್ಲಿ ನಾವು ಮಾಡೋದು, ನಾವೇ ಮತ ಹಾಕಿ ಗೆಲ್ಲಿಸಿದವರನ್ನು ನಾವು ಯಾವ ರೀತಿಯಲ್ಲಿ ಎದುರು ಹಾಕೋದು ಅನ್ನುವಂಥ ಸ್ಥಿತಿ ಇವತ್ತು ಜನರಿಗಿದೆ. ಆದರೂ ಕೂಡ ಬಹುತೇಕ ಜನರು ಇವತ್ತು ನಮ್ಮೊಂದಿಗೆ ಸೇರ್ತಾ ಇದ್ದಾರೆ, ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ನಮ್ಮಂತಹ ಒಂದು ಪ್ರಜಾಸತ್ತಾತ್ಮಕ ಹೋರಾಟಗಳಿಗೆ ಮತ್ತೊಮ್ಮೆ ತಿರುಗಿ ಬರ್ತಾ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಜನತೆ ತಿರುಗುವಂಥ ಸ್ಥಿತಿ ನಿರ್ಮಾಣ ಆಗುವ ಸಂದರ್ಭದಲ್ಲೇ ಇಲ್ಲಿನ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರು ಇಂತಹ ಸಮಸ್ಯೆಗಳ ಬಗ್ಗೆ ಮಾತಾಡಬೇಡಿ, ರಸ್ತೆ ಚರಂಡಿ ಸಮಸ್ಯೆಗಳ ಬಗ್ಗೆ ಮಾತಾಡಬೇಡಿ, ಇಂಥ ಜೂಜು ಅಡ್ಡೆಗಳ ಬಗ್ಗೆ ಮಾತಾಡಬೇಡಿ, ನೀವು ಮಾತಾಡೋದೇನಿದ್ರು ಇಲ್ಲಿದ್ದು ಲವ್ ಜಿಹಾದು, ಇಲ್ಲಿದ್ದು ಧರ್ಮ ರಾಜಕಾರಣದ ಬಗ್ಗೆ ಮಾತಾಡಿ ಅನ್ನುವಂಥದ್ದನ್ನು ಹೇಳಿದ್ದು. ಇದು ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ, ಜನತೆ ಇವತ್ತು ಬದಲಾಗ್ತಾ ಇದ್ದಾರೆ. ಜನತೆ ಮುಂದಿನ ದಿನಗಳಲ್ಲಿ ನಮಗೆ ಮತವನ್ನು ಹಾಕೋದಿಲ್ಲ ಅನ್ನುವಂಥ ಭಯದಲ್ಲೇ ನಳಿನ್ ಕುಮಾರ್ ಮಾತಾಡಿದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಓಕೆ, ಸಂತೋಷ್ ಅವರೇ, ನಾನು ಕೇಳಬೇಕು, ಈ ವಿಚಾರದ ಗಂಭೀರತೆ ಅನ್ನುವಂಥದ್ದು ಅಲ್ಲಿ ಮಧ್ಯಮ ವರ್ಗದವರು ಇರ್ತಾರೆ, ಜೊತೆಗೆ ಬಡವರ ಮಕ್ಕಳು ಹೋಗ್ತಾರೆ, ಏನೋ ಒಂದು ಸ್ವಲ್ಪ ಹಣವನ್ನು ಹಾಕಿದರೆ ಹೆಚ್ಚು ಸಿಗುತ್ತೆ ಅನ್ನುವಂಥ ಆಮಿಷಗಳಿಗೆ ಒಳಗಾಗ್ತಾರೆ. ಯಾವ ರೀತಿಯಲ್ಲಿ ಇದು ಗಂಭೀರತೆಯನ್ನು ಪಡ್ಕೊಂಡಿದೆ ಅಂದರೆ ನಿಮ್ಮ ಹತ್ರ ಕೇಳ್ತಾ ಇರೋದು, ಯಾವ ರೀತಿಯಲ್ಲಿ ಗಂಭೀರತೆಯನ್ನು ಪಡ್ಕೊಂಡಿದೆ ಇದು ಅಂತ? ಯಾಕಂದರೆ ಇದರ ಬಗ್ಗೆ ಹೆಚ್ಚಿನವರಿಗೆ ಇದರ ಬಗ್ಗೆ ಜ್ಞಾನ ಇರೋದಿಲ್ಲ. ಇದು ಯಾರೆಲ್ಲ ಅಲ್ಲಿ ಆಡ್ತಾರೆ, ಜೊತೆಗೆ ಆಟ ಆಡುವವರ ಸ್ನೇಹಿತರು ಇರ್ಬೋದು, ಆ ಒಂದು ವರ್ಗವನ್ನು ಸೆಳೀತಾ ಇದೆ. ಅದು ಬಿಟ್ಟು ಅದರ ಐಡಿಯಾ ಇಲ್ಲದವರು ಕೂಡ ಪ್ರಶ್ನೆ ಮಾಡುವಂತ ಆಗಬೇಕು. ಇದು ಕೇವಲ ಅಲ್ಲಿ ಹೋಗುವವರಂತೂ ಪ್ರಶ್ನೆ ಮಾಡೋದಿಲ್ಲ, ಸಾಮಾಜಿಕ ಕಳಕಳಿಗುಳ್ಳವರು ಮಾತ್ರ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಸಮಸ್ಯೆ ಅನ್ನುವಂಥದ್ದು. ಇದರ ಗಂಭೀರತೆಯ ಬಗ್ಗೆ ಹೇಳೋದಾದ್ರೆ, ಒಂದೇನಂದ್ರೆ ಇಲ್ಲಿ ಹೋಗುವಂತ ಜನರು ಅವರು ಅಮಾಯಕರು, ಅಂದ್ರೆ ಆರ್ಥಿಕವಾಗಿ ಬಹಳ ಹಿಂದುಳಿದವರು. ಅವ್ರು ಅಲ್ಲಿಗೆ ಹೋಗ್ಬೇಕಾದ್ರೆ ಅದು ಅವ್ರದ್ದು ಏನು ಅವರು ಇಷ್ಟದಿಂದ ಹೋಗೋದಲ್ಲ, ಅದು ಅನಿವಾರ್ಯತೆ ಆಗಿದೆ ಅವರಿಗೆ. ಯಾಕೆ? ಒಂದನೇದಾಗಿ ಉದ್ಯೋಗ ಇಲ್ಲ, ಸರಿಯಾಗಿ ಉದ್ಯೋಗ ಇಲ್ಲ. ಇಲ್ಲಿ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಲಕ್ಷಾನುಗಟ್ಟಲೆ ಹುದ್ದೆ ಖಾಲಿ ಬಿದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ 35,000ಕ್ಕಿಂತ ಖಾಲಿ ಹುದ್ದೆ ಇದೆ. ಪ್ರತಿ ವರ್ಷ ಎಲ್ಲ ಶಾಲಾ ಕಾಲೇಜಿಂದ 35,000ದಷ್ಟು ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನು ಪಡೆದು ಸರ್ಟಿಫಿಕೇಟನ್ನು ಹಿಡಿದು ಹೊರ ಬರ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗ ಎಲ್ಲಿದೆ? ಉದ್ಯೋಗ ಇಲ್ಲ. ಹಾಗಾಗಿ ಸಾಮಾನ್ಯ ಮನೆ ಹೋದರೆ ಮನೆಯಲ್ಲಿ ಅಪ್ಪ ಅಮ್ಮ ಎಜುಕೇಷನ್ ಸಾಲ ತೆಗೆದಿರ್ತಾರೆ, ಇಂಜಿನಿಯರಿಂಗ್ ಮಾಡಲಿಕ್ಕೆ ಅಥವಾ ಬೇರೆ ಯಾವುದೋ ಸಣ್ಣ ಪುಟ್ಟ ಸಾಲ ಮಾಡಿರ್ತಾರೆ. ಅದನ್ನು ತೀರಿಸಬೇಕಾದ್ರೆ ಮಗ ಎಲ್ಲಾದರೂ ದುಡ್ದು ತಂದು ತೀರಿಸ್ತಾನೆ ಅನ್ನೋ ರೀತಿಯಲ್ಲಿ ಹಂಬಲದಲ್ಲಿ ಇರ್ತಾರೆ. ಹಾಗಾಗಿ ಮಗ ಬೇಲೆ ಪೋ ಪನ್ಪುನಂಚಿನ ರೀತಿ ಪ್ರತಿಯೊಂದು ತಾಯಿ ಕೂಡ ಹೇಳ್ತಾರೆ. ಆವಾಗ ಇಂಥ ಯುವಕರೇ ಇಂಥ ಒಂದು ಜೂಜು ಕೇಂದ್ರಗಳಿಗೆ ಅಡ್ಡೆಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅವ್ರಿಗೆ ಅನಿವಾರ್ಯವಾಗಿ ಬಿಡುತ್ತೆ, ಕೆಲಸ ಇಲ್ಲ. ಹಾಗಾಗಿ ಇಲ್ಲಿ ಆದರೂ ಕನಿಷ್ಠ ಎಲ್ಲಾದರೂ ದುಡಿದು ಮನೆಯ ಸಾಲವನ್ನು ಅಥವಾ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ತೀರಿಸಲಿಕ್ಕೆ ನಾನು ಹೋಗ್ಬೋದು ಅನ್ನೋ ರೀತಿಯಲ್ಲಿ. ಮತ್ತು ಒಂದು ಸಣ್ಣ ಆದಾಯದಲ್ಲಿ ದುಡಿತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು, ಹಮಾಲಿಗಳು, ಅವ್ರಿಗೆ ದುಡಿಮೆಯಲ್ಲಿ ಸಿಗುವಂಥ ಆದಾಯನೇ ಕಡಿಮೆ. ಅವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯ ಇಲ್ಲ, PF ಇಲ್ಲ, ESI ಇಲ್ಲ, ಅಥವಾ ಸರ್ಕಾರ ಕೊಡುವಂಥ ಯಾವುದೇ ಸೌಲಭ್ಯಗಳು ಅವರಿಗೆ ತಲುಪ್ತಾ ಇಲ್ಲ. ಇಂಥವರು ಬಲಿಯಾಗ್ತಾ ಇದ್ದಾರೆ. ಅವರಿಗೆ ಬಲಿಯಾಗ್ತಾ ಇರುವುದು ಅವರಿಗೆ ಅನಿವಾರ್ಯ. ಯಾಕೆಂದರೆ ತಮ್ಮ ಮನೆಯಲ್ಲಿರತಕ್ಕಂಥ ಮಕ್ಕಳಿಗೆ ಅಥವಾ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು, ಹೆಲ್ತ್ ಏನಾದರೂ ಆರೋಗ್ಯ ಹದಗೆಟ್ಟರೆ ಆಸ್ಪತ್ರೆಗೆ ಹೋಗಬೇಕು. ಯಾಕೆಂದರೆ ಆಸ್ಪತ್ರೆ ಕೂಡ ಖಾಸಗೀಕರಣ ಆಗಿದೆ, ಶಿಕ್ಷಣ ಕ್ಷೇತ್ರವು ಖಾಸಗೀಕರಣ ಆಗಿದೆ, ಸರ್ಕಾರದ ಎಲ್ಲ ಸೌಲಭ್ಯಗಳು ಬಂದಾಗುವಂಥ ಸ್ಥಿತಿ ಬಂದಿದೆ. ಈ ಕಾರಣಕ್ಕೆ ಬಲಿಯಾಗ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಸರಿಯಾಗಬೇಕಾದ್ರೆ ಸರ್ಕಾರ ಸರಿಯಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಸ್ಕಿಲ್ ಗೇಮ್, ವಿಡಿಯೋ ಗೇಮ್ ಇಂಥ ಅಡ್ಡೆಗಳಿಗೆ ಬಲಿಯಾಗದಂತೆ ನೋಡಿಕೊಳ್ಳಲು ಯುವಜನರಿಗೊಂದು ಸರಿಯಾದ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ಉದ್ಯೋಗ ಆಧಾರಿತ ಕೈಗಾರಿಕೆಗಳನ್ನು ಇಲ್ಲಿ ತರಬೇಕು. ಮತ್ತು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಮತ್ತು ಖಾಲಿ ಇರುವ ಹುದ್ದೆ ಏನಿದೆ ಅದನ್ನು ಭರ್ತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು.
ಇಂಥದನ್ನ ಯೋಜನೆಯನ್ನ ಸರ್ಕಾರಗಳು ಜಾರಿಗೆ ತಂದ್ರೆ ಮಾತ್ರನೇ ಇಂಥ ಯುವಕರು ಸರಿಯಾದ ದಾರಿಗೆ ಬರ್ತಾರೆ. ಮತ್ತೆ ಇಂಥ ಯುವಕರು ದಾರಿ ತಪ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಹಣವನ್ನ ಕಳ್ಕೊತಾರೆ, ಎಲ್ಲವನ್ನ ಕಳ್ಕೊಂಡು ಮತ್ತೆ ಗಾಂಜಾ ಅಫೀಮ್ನಂತಕ್ಕೆ ಬಲಿ ಬಿದ್ದು ಅಲ್ಲಿ ದಾಸರಾಗಿ ಮತ್ತೆ ಸಮಾಜಘಾತುಕದಂಥ ಚಟುವಟಿಕೆಗೆ ಭಾಗವಹಿಸ್ತಾ ಇದ್ದಾರೆ. ಅವರನ್ನ ತಲೆಯನ್ನ ಬೇರೆ ರೀತಿಯಲ್ಲಿ ಅಂದ್ರೆ ಧರ್ಮದ ಆಧಾರದಲ್ಲಿ ಲೇಪನ ಕೊಟ್ಟು ಅವರನ್ನ ಸಮಾಜಘಾತುಕದ ಚಟುವಟಿಕೆ ಹಿಂದೂ ಮುಸಲ್ಮಾನರ ಪರಸ್ಪರದ ಅಪನಂಬಿಕೆಗೆ ಮತ್ತೆ ಅಲ್ಲಿ ಸಂಘರ್ಷಕ್ಕೆ ಒಳಗಾಗಿ ಮತ್ತೆ ಜೈಲು ಸೇರ್ತಾರೆ. ಇದು ಇಲ್ಲಿಯ ಪರಿಸ್ಥಿತಿ. ಹಾಗಾಗಿ ಒಟ್ಟೇನಂದ್ರೆ ಒಂದು ಜನರ ಸಮಸ್ಯೆ ಏನಿದೆ ಮತ್ತು ಜನರಿಗೆ ಬೇಕಾದಂಥ ವ್ಯವಸ್ಥೆ ಏನಿದೆ, ಈ ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವಂಥ ಒಂದು ತಂತ್ರ ಇದೆಲ್ಲ ಮಾಡ್ತಾ ಇರೋದು. ಹಾಗಾಗಿ ಜನ ಇಂಥ ವಿಷಯಕ್ಕೆ ಪ್ರಶ್ನೆ ಮಾಡಬಾರ್ದು, ಇಲ್ಲಿಯ ಶಿಕ್ಷಣದ ಬಗ್ಗೆ ಪ್ರಶ್ನೆ ಮಾಡಬಾರ್ದು, ಇಲ್ಲಿಯ ಆರೋಗ್ಯದ ಸುಧಾರಣೆ ಬಗ್ಗೆ ಪ್ರಶ್ನೆ ಮಾಡಬಾರ್ದು, ಇಲ್ಲಿಯ ಕೈಗಾರಿಕೆಯಲ್ಲಿರ್ತಕ್ಕಂಥ ಖಾಲಿ ಇರುವ ಹುದ್ದೆಗಳನ್ನು ಅಥವಾ ಸ್ಥಳೀಯರಿಗೆ ತುಳುನಾಡಿನ ಯುವಕರಿಗೆ ಕೊಡುವಂಥ ವಿಚಾರದಲ್ಲಿ ಪ್ರಶ್ನೆ ಮಾಡಬಾರ್ದು. MRP ಖಾಲಿ ಇರುವ ಹುದ್ದೆಗಳನ್ನು ನಮ್ಮ ಜಿಲ್ಲೆಯ ಯುವಜನರಿಗೆ ಕೊಡಬೇಕು ಅಂತ ಪ್ರಶ್ನೆ ಮಾಡಬಾರ್ದು. ಹಾಗಾಗಿ ಇಂಥ ಪ್ರಶ್ನೆಗಳಿಂದ ವಿಮುಖರನ್ನಾಗಿಸಲಿಕ್ಕೆ ಮತ್ತು ಅಂಥ ಪ್ರಶ್ನೆಗಳಲ್ಲಿ ಯುವಜನರು ಬೀದಿಗೆ ಬಂದು ಹೋರಾಟ ಮಾಡದೇ ಇರುವ ಒಂದು ಹುನ್ನಾರಕ್ಕೋಸ್ಕರ ಇವತ್ತು ಈ ಯುವಜನರು ದಾರಿ ತಪ್ತಾ ಇದ್ದಾರೆ. ಹಾಗಾಗಿ ಇಂಥ ದಾರಿ ತಪ್ಪಿದ ಯುವಕರೇ ಸಮಾಜಘಾತುಕ ಚಟುವಟಿಕೆ ಮತ್ತು ಅಕ್ರಮಗಳಿಗೆ, ಜೂಜು ಕೇಂದ್ರಗಳಿಗೆ, ಬೆಟ್ಟಿಂಗ್ಗಳಿಗೆ ದಾಸರಾಗಿ ಅಲ್ಲಿ ತಮ್ಮ ಜೀವನವನ್ನು ಕಳ್ಕೊಂಡು ಜೀವನವನ್ನೇ ಸರ್ವನಾಶ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಜನ ಇದನ್ನು ಗಮನಿಸಬೇಕು ಮತ್ತು ಜನ ಇಂಥ ವಿಷಯದ ವಿರುದ್ಧ ಮಾತಾಡಲಿಕ್ಕೆ ಸಾಧ್ಯ ಆಗಬೇಕು. ಮಾತ್ರ ಅಲ್ಲ, ಮತ್ತು ಜನರ ಬದುಕಿನ ಅಂದರೆ ಅವರಿಗೆ ಬದುಕಿಗೆ ಬೇಕಾಗುವಂಥ ವಿಷಯದ ಬಗ್ಗೆ ಹೋರಾಟ ಮಾಡಲಿಕ್ಕೆ ಬೀದಿಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ನಮ್ಮ ವಿನಂತಿ. ಓಕೆ, ತಾವು ಅಷ್ಟು ಹೇಳ್ತಾ ಹೋದ್ರಿ ಅಂದರೆ ನಿರುದ್ಯೋಗದ ಬಗ್ಗೆ. ಒಂದು ಕಡೆ ನಿರುದ್ಯೋಗ, ಇನ್ನೊಂದು ಕಡೆ ಒಂದು ವರ್ಗ ಹೇಳ್ತಾ ಇದೆ ನಮ್ಮಲ್ಲಿ ಕೆಲಸ ಇದೆ, ಜನ ಇಲ್ಲ ಅನ್ನುವಂಥದ್ದು. ಈ ಒಂದು ವಿಚಾರವನ್ನು ತೆಗೆದುಕೊಂಡು ಹೋದರೆ ಇಲ್ಲಿ ಜೂಜು ಅಡ್ಡೆಗಳಿರ್ಬೋದು ಅಥವಾ ಇಂಥ ಗೇಮಿಂಗ್ ಕೇಂದ್ರಗಳಿರ್ಬೋದು, ಇಲ್ಲಿ ಒಮ್ಮೆಲೆ ದುಡ್ಡು ಬರುತ್ತೆ, ಅದರಲ್ಲಿ ಏನೋ ಒಂಥರ ವಿಕೃತ ಖುಷಿ ಸಿಗುತ್ತೆ, ಏನೋ ಒಂದು ಟರ್ನ್ ಓವರ್ಗಳನ್ನು ಮಾಡ್ಬೋದು ಅನ್ನುವಂಥ ಆ ಯುವ ಸಮುದಾಯಕ್ಕೆ ಅದರ ರುಚಿ ಹಿಡಿಸ್ಬಿಟ್ಟು ಈ ಉದ್ಯೋಗ ಇದ್ರೂ ಕೂಡ ಅದರಲ್ಲಿ ಬದುಕನ್ನು ಕಂಡುಕೊಳ್ಳದ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ಸಂಶಯ ಇದೆ ಸರ್. ಏನು ಹೇಳ್ತಾರೆ? ಉದ್ಯೋಗ ನೋಡಿ, ಈಗ ಒಬ್ರು ಅಂದ್ರೆ ಅವನಿಗೆ ಅವನ ಎಜುಕೇಶನ್ಗೆ ತಕ್ಕುದಾದ ಉದ್ಯೋಗ ಸಿಗ್ತಾ ಇಲ್ಲ. ಓಕೆ, ಅಂಡರ್ ಎಂಪ್ಲಾಯ್ಮೆಂಟ್ ಇದೆ. ಈಗ ನಾನು ಡಿಗ್ರಿ ಮಾಡಿದ್ದೀನಿ, MCom ಮಾಡಿದ್ದೀನಿ, ನನಗೆ ಎಲ್ಲಿ ಸಿಗಬೇಕು? ನಾನು ಒಂದು ಬ್ಯಾಂಕ್ ಕ್ಷೇತ್ರಕ್ಕೆ ಹೋಗಬೇಕು, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಹೋಗಬೇಕು, ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿ ನನ್ನ ಎಜುಕೇಷನ್ಗೆ ತಕ್ಕುದಾದ ಕ್ಷೇತ್ರಕ್ಕೆ ನಾನು ಹೋಗಬೇಕು. ಆದರೆ ಇವತ್ತೇನಾಗಿದೆ, ನೀವು ನೋಡಿ ಮಂಗಳೂರಿನ ರಾತ್ರಿ ಸ್ವಿಗ್ಗಿ ಝೊಮ್ಯಾಟೊಗಳಲ್ಲಿ ತಿರುಗುವಂಥ ಯುವಕರನ್ನು ಸ್ವಲ್ಪ ತಡೆದು ನಿಲ್ಲಿಸಿ ಕೇಳಿ, ಅವರ ಎಜುಕೇಷನ್ ಎಷ್ಟು, ಅವರು ಮಾಡುವಂಥ ಅವ್ರು ಕಲಿತಂಥ ವಿಚಾರಗಳನ್ನು ಕೇಳಿದರೆ ಅವರೆಲ್ಲರೂ ಕೂಡ ಡಬಲ್ ಡಿಗ್ರಿ ಆದವರು ಇದ್ದಾರೆ, LLB ಮಾಡಿದವರು ಇದ್ದಾರೆ, ಬೇರೆ ಬೇರೆ ಉನ್ನತ ಕಲಿತಂಥ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಅವರಿಗೆ ಅವರ ತಕ್ಕದಾದ ಕೆಲಸ ಸಿಕ್ಕಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಇರುವಂಥ ಕೆಲಸಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯನೂ ಇಲ್ಲ, ಅವರಿಗೆ PF ಇಲ್ಲ, ESI ಪೆನ್ಷನ್ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ಒಂದು ಕಡೆ ಕೆಲಸ ಖಾಲಿ ಇದೆ, ಅದಕ್ಕೆ ಬರ್ತಾ ಇಲ್ಲ ಅನ್ನೋದು ಅದು ಸುಳ್ಳು. ಯಾಕೆ ಅಂದರೆ ಸಣ್ಣ ಪುಟ್ಟ ಕೆಲಸ ಮಾಡಿ ಅಲ್ಲಿ ಸಿಗುವಂಥ ಸಣ್ಣ ಆದಾಯಕ್ಕೆ ಮಂಗಳೂರಿನಂಥ ಒಂದು ಜಾಗದಲ್ಲಿ ಅದನ್ನು ಏನು ಅವರಿಗೆ ಸಿಗುವಂಥ ಆದಾಯದಲ್ಲಿ ಬದುಕು ನಡೆಸಲಿಕ್ಕೆ ಕಷ್ಟ ಇದೆ. ಹಾಗಾಗಿ ಇಲ್ಲಿಯ ನೋಡಿ ಬಹುತೇಕ ದಕ್ಷಿಣ ಮತ್ತು ಕರಾವಳಿ ತೀರದ ಯುವಕರೇನಾಗಿದ್ದಾರೆ, ಎಲ್ಲರೂ ಕೂಡ ಅರಬ್ ಕಂಟ್ರಿಯಲ್ಲಿದ್ದಾರೆ, ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಬದಲಾಗಿ ಸೌದಿ ಅರೇಬಿಯಾದಂಥ ಕಂಟ್ರಿಗಳಿಗೆ ಹೋಗಿ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿ ಇಲ್ಲಿಗಿಂತ ದುಪ್ಪಟ್ಟು ಹಣವನ್ನು ದುಡಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೆ ಯುವಕರು ಸಿಗ್ತಾ ಇಲ್ಲ. ಮತ್ತು ಇರುವಂಥ ಕಲ್ತಂಥ ವಿದ್ಯಾರ್ಥಿಗಳು ಇಂಥ ಸಣ್ಣ ಪುಟ್ಟ ಕೆಲಸದಲ್ಲಿ ತೊಡಗಿಸ್ತಾ ಇಲ್ಲ. ಇದು ಇಲ್ಲಿಯ ಸಮಸ್ಯೆ. ಇಲ್ಲಿ ಒಂದು ವಿಚಾರ ಗಮನಿಸಬೇಕು ಅಂದ್ರೆ ಎಲ್ಲರೂ ಕೂಡ ಈ ಭಾಗದಲ್ಲಿ ಹೆಚ್ಚಿನವರು ಶಿಕ್ಷಣವನ್ನ ಪಡೆದಿರ್ತಾರೆ, ಅದು ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡೆದಿರ್ತಾರೆ. ಹಾಗಾಗಿ ಇಲ್ಲಿ ಕೆಲಸಗಳು ತಳಮಟ್ಟದ ಕೆಲಸಗಳಲ್ಲಿ ಅವರು ಭಾಗವಹಿಸುವುದಕ್ಕೆ ಅಥವಾ ಅದರ ಭಾಗ ಆಗೋದಕ್ಕೆ ಅವ್ರು ರೆಡಿ ಇರೋದಿಲ್ಲ. ನಾವೆಷ್ಟು ಕಲ್ತಿದ್ದೀವಿ, ನಮಗೆ ಇಂಥ ಉದ್ಯೋಗ ಬೇಕು ಅನ್ನುವಂಥ ಮನಸ್ಥಿತಿ ಎಲ್ಲರದ್ದು ಇರುತ್ತೆ. ಅವ್ರು ಡಬಲ್ ಡಿಗ್ರಿ ಮಾಡಿಬಿಟ್ಟು ಯಾವುದೋ ಒಂದು ಕಂಪ್ನಿಯಲ್ಲಿ ತಳಮಟ್ಟದ ಕೆಲಸ ಯಾಕೆ ಮಾಡ್ಬೇಕನ್ನುವಂಥದ್ದು ಅವನಲ್ಲಿ ಇರುತ್ತೆ ಖಂಡಿತ. ಹಾಗಾಗಿ ಅವರು ಹೊರದೇಶನ ಎಲ್ಲೋ ಹೋಗ್ತಾರೆ ಅನ್ನುವಂಥದ್ದು ನಮ್ಮ ಮಾತನ್ನು ಹೇಳಿದ್ರಿ. ಇನ್ನು ಈ ಒಂದು ಏನು ಜೂಜು ಅಡ್ಡೆಗಳಲ್ಲಿ 18 ವರ್ಷದ ಕೆಳಗಿನವರೇ ತುಂಬಿ ತುಳುಕ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತುಗಳು ಬರ್ತಾ ಇದೆ. ಏನ್ ಹೇಳ್ತೀರಾ ಮನೋಜ್ ಅವರೇ? ಅವರನ್ನೇ ಜಾಸ್ತಿ ಸೆಳಿತಾ ಇದೆ ಜೂಜು ಅಡ್ಡೆಗಳು. ಹೌದು, ಇದು ಸತ್ಯ. ಅಂದ್ರೆ ಇವತ್ತು ಮಕ್ಕಳು ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿಂದಿನ ಹಾಗೆ ಇಲ್ಲ ಇವತ್ತಿದ್ದು ಮನೆಯ ಸ್ಥಿತಿ.
ಮಕ್ಕಳು ಯಾವುದೋ ಒಂದಕ್ಕೆ ಹಣ ಕೇಳಿದ್ರೆ, ಹಠ ಹಿಡಿದು ಕೇಳಿದ್ರೆ ಕೊಡುವಂತ ಸ್ಥಿತಿ ಇವತ್ತು ಪಾಲಕರ ನಡುವೆ ಮಾಮೂಲಾಗಿರುವಂಥದ್ದು. ಆದ್ರೆ ಆ ಹಣವನ್ನು ಮಕ್ಕಳು ತಂದು ಇವತ್ತು ಜೂಜು ಅಡ್ಡೆಗಳಲ್ಲಿ ಬಳಕೆ ಮಾಡುವಂತದ್ದು, ಪಾರ್ಟ್ ಟೈಮ್ ದುಡಿದು ತಂದು ಜೂಜು ಅಡ್ಡೆಗಳಲ್ಲಿ ಬಳಕೆ ಮುಂದುವರಿಸಿ. ಒಂದು ಕರೆ ಇದೆ ಸರ್. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುನೀಲ್ ಬಗಿಲಕೇರಿ ಅಂತ ಹೇಳಿ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಎಸ್, ಏನ್ ಹೇಳ್ತೀರಾ ಸರ್ ಈ ವಿಚಾರದಲ್ಲಿ? ಈ ವಿಚಾರದಲ್ಲಿ ಏನ್ ಹೇಳ್ಬೇಕು, ನಿಮ್ಗೆ ಗೊತ್ತಿದೆಲ್ಲ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಇವತ್ತು. ಓಕೆ. ಸೊ ಇಲ್ಲಿ ಎಲ್ಲಾ ಕಡೆಯಲ್ಲೂ ರಾಜಕಾರಣಿಗಳ ಚೇಲಗಳೇ ಈ ಇಸ್ಪೀಟ್ ಅಧ್ಯಕ್ಷಗಳನ್ನ ನಡೆಸ್ತಾ ಇರೋದು. ಓಕೆ. ಸ್ಕಿಲ್ ಗೇಮ್ ಅಂತೂ ಅದು ಹೇಳಲಿಕ್ಕೆಲ್ಲ. ಹೀಗೆ ಎಲ್ಲಾ ಕಡೆಯಲ್ಲೂ ಕಾವೂರಲ್ಲಿದೆ, ಮಂಗಳೂರಲ್ಲಂತೂ ಲೈನ್ ಸ್ಕಿಲ್ ಗೇಮ್ ಇದು ಜಾಸ್ತಿ ಆಗಿದೆ. ಸೊ ಇದನ್ನು ನಿಲ್ಲಿಸಲಿಕ್ಕೆ ಪೊಲೀಸರು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ. ಕಾರಣ, ತಿಂಗಳಿಗೆ ಸಿಗುವಂತ ಮಾಮೂಲಿಗಳು ನೇರವಾಗಿ ಹೋಗ್ತಾ ಇದೆ. ಓಕೆ. ರಾಜಕಾರಣಿಗಳು ಇಲ್ಲಿ ಸತ್ತಿದ್ದಾರೆ. ನಿಮ್ಮ ಪ್ರಶ್ನೆ ಯಾರಿಗೆ ಸರ್? ರಾಜಕಾರಣಿಗಳಿಗೆ ಪ್ರಶ್ನೆ ಮಾಡ್ತೀರಾ ಅಥವಾ ಪೊಲೀಸರಿಗೆ ಪ್ರಶ್ನೆ ಮಾಡ್ತೀರಾ ಇಲ್ಲಿ ಅಂತ? ಸ್ವಾಮಿ, ರಾಜಕೀಯ 5 ವರ್ಷಕ್ಕೊಮ್ಮೆ ಬದಲಾಗತ್ತೆ, ಆದ್ರೆ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಇವತ್ತು ಇವರು ಕೋರ್ಟಿಗೆ ಹೋಗಿಕೊಂಡು ಏನು ಸ್ಕಿಲ್ ಗೇಮ್ ನಡೆಸಕ್ಕೆ ಪರ್ಮಿಷನ್ ತಗೊಳ್ತಾರಂತ ಹೇಳ್ತಾ ಇದಾರಲ್ಲ, ಇವತ್ತು ಎಷ್ಟು ಜನರ ಮನೆ ಹಾಳಾಗಿದೆ ಇದರಿಂದ, ಸ್ಕಿಲ್ ಗೇಮ್ ಇಂದ. ಜುಗಾರಿ ಅಡ್ಡೆಗಳು ಡೇ ಮ್ಯಾಚ್, ಕ್ರಿಕೆಟ್ ಮ್ಯಾಚ್ ತರ ರಾತ್ರಿಯಾಗ ನಡೀತದೆ. KSRTCಯಲ್ಲಿ 24 hours ಜುಗಾರಿ ಅಡ್ಡ, ನಮ್ಮ ಕಾವೂರಲ್ಲಿ 24 hours ಜುಗಾರಿ ಅಡ್ಡ. ಒಂದೆರಡು ದಿವಸ ಪ್ರತಿಭಟನೆ ಆದಾಗ ನಿಲ್ಲಿಸ್ತಾರೆ, ಮತ್ತೆ ರುಚಿನ ಆಗತ್ತೆ. ಕೇಳಿದ್ರೆ ಜುಗಾರಿ ಅಡ್ಡೆಯವರು ಹೇಳ್ತಾರೆ ನಾವು ಮಾಮೂಲಿ ಕೊಡ್ತೀವಿ ಅಂತ ಹೇಳಿ. ಒಂದು ವೇಳೆ ನೀವು ನಿರಂತರವಾಗಿ ಇದರ ಬಗ್ಗೆ ಧ್ವನಿ ಎತ್ತಿದ್ರೆ ಪೊಲೀಸರು ನನ್ನನ್ನು ಬಂಧನ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು ನನ್ಗೆ ಯಾವ ರೀತಿ ಕಿರುಕುಳಗಳನ್ನು ಕೊಟ್ಟರು ಅಂತ ಹೇಳಿ. ಸೊ ಇಲ್ಲಿರುವಂತಹ ಮಾತು ಏನಂತ ಹೇಳಿದ್ರೆ ಜುಗಾರಿ ಅಡ್ಡ, ಮತ್ತೆ ಅಕ್ರಮ ಮರಳುಗಾರಿಕೆ, ಸ್ಕಿಲ್ ಗೇಮ್, ವೈಶ್ಯಾವಾಟಿಕೆ. ಇವತ್ತು ಹಿಂದುತ್ವ ಅಂತ ಹೇಳಿ ಹೇಳ್ತಾರಲ್ಲ ಈ ರಾಜಕಾರಣಿಗಳು. ಸೊ ಹಿಂದುತ್ವದ ರಾಜಕಾರಣಿಗಳ ಆಡಳಿತದಲ್ಲಿ ಮಂಗಳೂರಲ್ಲಿ ಈ ರೀತಿಯ ಒಂದು ವೈಶ್ಯಾವಾಟಿಕೆ ಕೇಂದ್ರ, ಜುಗಾರಿ ಅಡ್ಡೆಗಳು ನಡೆಯುತ್ತೆ ಅಂತ ಹೇಳಿದ್ರೆ ಹಿಂದುತ್ವ ಅಂತ ಹೇಳಿದ್ರೆ ಏನಂತ ಹೇಳಿ ನಮ್ಗೆ ಇವತ್ತು ಅರ್ಥ ಆಗ್ತಾ ಇಲ್ಲ ಇವರ ಹಿಂದುತ್ವ. ಇದೇ UT ಖಾದರ್ ಅವರು ಸಚಿವರಾಗಿದ್ದಾಗ ನಿಮ್ಗೆ ಗೊತ್ತಿರಬಹುದು, ವೈಶ್ಯಾವಾಟಿಕೆ ಕೇಂದ್ರ ಬಂದಾಗಿತ್ತು, ಮಸಾಜ್ ಪಾರ್ಲರ್ಗಳು ಬಂದಾಗಿತ್ತು, ಇಸ್ಪೀಟ್ ಅಡ್ಡೆಗಳು ಬಂದಾಗಿತ್ತು, ಎಲ್ಲವೂ ಬಂದಾಗಿತ್ತು. ಆದ್ರೆ ಇವತ್ತು ರಾಜರೋಷವಾಗಿ ನಡೀತಾ ಇದೆ ಅಲ್ಲ ರಾಜಕಾರಣಿಗಳಿಗೆ. ನೀವು ಅಕ್ರಮ ಮರಳುಗಾರಿಕೆ ಬಗ್ಗೆ ಹೇಳುದಾದ್ರೆ ಇವತ್ತು ಅಕ್ರಮ ಮರಳುಗಾರಿಕೆಯನ್ನ ಸರ್ಕಾರಿ ಪ್ರಾಯೋಜಿತವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರದಲ್ಲಿ NGT ವಾರ್ಡ್ರಲ್ಲಿ ಏನು ಮರಳು ತೆಗಿಬಾರ್ದು ಅಂತ ಹೇಳಿ ಏನ್ ಹೇಳಿದ್ರು, ಮರಳನ್ನು ತೆಗೆದು ನೀವು ಮೇಲ್ಗಡೆ ಹಾಕಿ ಅಂತ ಹೇಳ್ತಾ ಇದ್ದಾರೆ, ಮಾರುವಾಗ ಕಬ್ಬು ಮಾರಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿಯ ಒಂದು ಸರ್ಕಾರ, ಯಾವ ರೀತಿಯ ಒಂದು ಕಾನೂನು ಅಂತ ಹೇಳಿದ್ರೆ ವಿಶೇಷ ಅನಿಸ್ತಾ ಇದೆ. ನಾನು ಹೇಳ್ತಿದ್ದೇನೆ, ಇಲ್ಲಿಯ ಶಾಸಕರಿಗೆ ಬಂದಿದ್ರೆ ತಾಕತ್ತಿದ್ರೆ ಇವರು ವೈಶ್ಯಾವಾಟಿಕೆಯನ್ನ, ಮಸಾಜ್ ಪಾರ್ಲರ್ ಅನ್ನ, ಜುಗಾರಿ ಕೇಂದ್ರವನ್ನ, ಸ್ಕಿಲ್ ಗೇಮ್ ಗಳನ್ನ ಬಂದ್ ಮಾಡ್ಲಿಕ್ಕೆ ಹೊರಟಿಲ್ಲ. ಇವರು ಯಾಕೆ ಬಂದ್ ಮಾಡುದು ಅಂತ ಹೇಳಿದ್ರೆ 90% ಇವತ್ತು ಇವರ ಚೇಲಾಗಳೇ ಇದನ್ನು ನಡೆಸ್ತಾ ಇದ್ದಾರೆ. ಇವತ್ತು ಕಮ್ಯುನಿಸ್ಟ್ ನಾಯಕರು ಇದರ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ. ಅವ್ರು ಏನಾದ್ರೂ ಒಂದು ಹೋರಾಟಕ್ಕೆ ಕೈ ಹಾಕಿದ್ರೆ ಅದಕ್ಕೆ ತಾರ್ಕಿಕವಾಗಿ ಅಂತ್ಯ ಆಡ್ತಾರೆ ಅಂತ ಹೇಳಿ ನಂಬಿಕೆ ಇದೆ. ಸುನೀಲ್ ಕಾಟಿಪಲ್ಲ, ಇವತ್ತು ನಮ್ಮ ಸಂತೋಷ್ ಅವರೆಲ್ಲ ಇದ್ದಾರೆ ಅಲ್ಲಿ. ಇವರೆಲ್ಲ ಒಂದು ಹುಟ್ಟು ಹೋರಾಟಗಾರರು. ಇವತ್ತು ಏನಾದ್ರೂ ಒಂದು ಕೈಯನ್ನು ಕೆಲಸಕ್ಕೆ ಇಟ್ಕೊಂಡ್ರೆ ಖಂಡಿತವಾಗಿ ಅದನ್ನು 100ಕ್ಕೆ 100 ಜಯಶಾಲಿ ಆಗ್ತಾರೆ. ಉದಾಹರಣೆಗೆ ನೀವು ಇವತ್ತು ಟೋಲ್ ಗೇಟಿನ ಹೋರಾಟಗಳು ನೋಡಿರ್ಬೋದು, ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಟೋಲ್ ಗೇಟ್ ಅನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು, ಆದ್ರೆ ಇವತ್ತು ಅದನ್ನು ಕೂಡ ನಿಲ್ಲಿಸಿ ಕಮ್ಯುನಿಸ್ಟ್ ನ ಲೀಡರ್ ತೋರಿಸಿದ್ದಾರೆ. ಇವರಿಗೆಲ್ಲ ಪಕ್ಷಾತೀತವಾಗಿ ಜನರ ಬೆಂಬಲ ಕೂಡ ಇತ್ತು. ಇವತ್ತು ಈ ಒಂದು ವೈಶ್ಯಾವಾಟಿಕೆ ಮತ್ತು ಸ್ಕಿಲ್ ಗೇಮ್ ಜುಗಾರಿ ಕೇಂದ್ರಗಳನ್ನು ನಿಲ್ಲಿಸಿದ್ದಾದ್ರೆ ಪ್ರತಿ ಒಂದು ಮನೆಯ ಹೆಣ್ಣು ಮಕ್ಕಳ ಎಲ್ಲರ ಒಂದು ಆಶೀರ್ವಾದ ಇರುತ್ತೆ. ಖಂಡಿತವಾಗಿ ಈ ಹೋರಾಟವನ್ನು ಅವರು ಸಂತೋಷ್ ಅವರು ಮುಂದುವರಿಸಿಕೊಂಡು ಹೋಗಿ. ಸಂತೋಷನ ಬಹಳ ಖುಷಿ ಆಗ್ತಾ ಇದೆ. ನಿಮ್ದು ಮುನೀರ್ ಕಾಟಿಪಲ್ಲರ್ ಅವರ ಹೋರಾಟಗಳು ಅದ್ಭುತವಾಗಿದೆ. ನೀವು ಮುಂದುವರಿಸಿಕೊಂಡು ಹೋಗಿ. ಖಂಡಿತವಾಗಿಯೂ ನಮ್ಮ ಬೆಂಬಲ ಖಂಡಿತವಾಗಿದೆ. ಕಾರ್ಯಕ್ರಮಗಳನ್ನ ಮಾಡಿದಿರಿ ಸಂದರ್ಭಕ್ಕೆ ಅವರು ನಿಜವಾಗಿ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಮಾಧ್ಯಮಗಳು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಇವತ್ತು ರಾಜಕಾರಣಿಗಳ ಬಕೆಟ್ ಇಟ್ಕೊಂಡು ಚೇಲಗಳಾಗಿ ಹೋಗಿದ್ದಾರೆ. ನಿಮ್ದು ಒಳ್ಳೆ ಕಾರ್ಯಕ್ರಮ, ಆಲ್ ದಿ ಬೆಸ್ಟ್. ಖಂಡಿತವಾಗಿ ಮುಂದಿನ ಕಾರ್ಯಕ್ರಮ ಕರೆಯಿರಿ, ನಾನು ಬರ್ತೀನಿ, ನಿಮ್ ಜೊತೆ ಸೇರ್ಕೊಳ್ತೀನಿ. ಖಂಡಿತ ಸರ್. ಜನಪರ ಕಾಳಜಿ ಅನ್ನುವಂಥದ್ದು ನಮ್ಮ ಹತ್ರ ಇರ್ತದೆ. ಅದು ಯಾವತ್ತೂ ಕೂಡ ಅದರಲ್ಲಿ ರಾಜಕೀಯ, ಅದರಲ್ಲಿ ವ್ಯತ್ಯಯಗಳು ಯಾವತ್ತೂ ಆಗುವುದಿಲ್ಲ.
ಇಂಥ ಕಾರ್ಯಕ್ರಮಗಳೇ ಸಾಕ್ಷಿಯಾಗಿ ನಿಲ್ತದೆ. ಜನರಿಗೆ ತೊಂದರೆ ಆಗ್ತದೆ, ಜನರಿಗೆ ಸಮಸ್ಯೆ ಆಗ್ತದೆ ಅಂತ ಬಂದಾಗ ಮೌನವಾಗಿ ಕೂರುವಂಥ ಪ್ರಮೇಯ ನಮ್ಮ ಎದುರು ಯಾವತ್ತೂ ಬರೋದಿಲ್ಲ, ಇರೋದೂ ಇಲ್ಲ. ಇಲ್ಲಿ ಕೊನೆಯದಾಗಿ ನಾನು ಹೇಳುವಂಥದ್ದು, ಸರ್ಕಾರಕ್ಕೆ ಒತ್ತಾಯ ಮಾಡುವುದಾದರೆ ಅಥವಾ ಇಲ್ಲಿನ ಈ ಭಾಗದ ಮೌನವಾಗಿ ಕುಳಿತಿರುವಂಥ, ಏನೂ ಆಗೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕುಳಿತಿರುವಂಥ ಜನಪ್ರತಿನಿಧಿಗಳು ಅವರ ತಾಕತ್ತಿಗೆ ಶರಣಾಗಿರುವಂಥವರಾಗಿರ್ಬೋದು, ಅಥವಾ ನಮಗೆ ನಮ್ಮ ಒಂದು ವರ್ಚಸ್ಸಿಗೆ ತೊಂದರೆಗಳಾಗುತ್ತೆ ಯಾಕೆ ಸುಮ್ಮನೆ ಅಂತ ಇರುವಂಥ ಪೊಲೀಸರಾಗಿ ಇವರುಗಳಿಗೆ ಎಚ್ಚರ ಮಾಡುವುದಾದರೆ ಅಥವಾ ಅವರಿಗೆ ಮನವಿ ಮಾಡುವುದಾದರೆ ಏನು ಹೇಳ್ತೀರಾ ಮನೋಜ್ ಅವರೇ? ಕೊನೆಯದಾಗಿ ಒಂದು ಇಲ್ಲಿದ್ದು ಸರ್ಕಾರದ ಜೊತೆ ನಮ್ದು ಮನವಿ ಏನಂತ ಹೇಳಿದ್ರೆ, ದಯವಿಟ್ಟು ಇಲ್ಲಿದ್ದು ಬಡವರ, ಇಲ್ಲಿದ್ದು ಮಧ್ಯಮ ವರ್ಗದವರ ಬಹುತೇಕ ಸಂಖ್ಯೆಯ ಮತಗಳನ್ನು ನೀವು ಪಡೀತಾ ಇದ್ದೀರಾ. ಆದರೆ ಅದೇ ಮನೆಯನ್ನು ಇವತ್ತು ಹಸಿವಿನಿಂದ ನರಳಿಸುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ. ದಯವಿಟ್ಟು ಇಂತಹ ಒಂದು ಕೃತ್ಯಗಳನ್ನು ನಿಲ್ಲಿಸಿ ಅಂತ ಸರ್ಕಾರದ ಜೊತೆ ಮನವಿ ಮಾಡ್ತೇವೆ. ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಈ ಕುರಿತು ಗಮನ ಹರಿಸಬೇಕು. ಇವತ್ತು ಬಡವರ ಮಕ್ಕಳು ಬೀದಿಗೆ ಬರೋದು, ಬಡವರ ಮಕ್ಕಳು ಈ ರೀತಿಯಾದಂತಹ ಕೆಲಸದಲ್ಲಿ ತೊಡಗಿಸಿಕೊಳ್ಳುವ ಮುಖಾಂತರವಾಗಿ ಇಡೀ ಕುಟುಂಬ ಇವತ್ತು ಬೀದಿಗೆ ಬರುವಂತಹ ಸ್ಥಿತಿ ನಿರ್ಮಾಣ ಆಗೋದ್ರ ಬಗ್ಗೆ ದಯವಿಟ್ಟು ನಿಮ್ಮ ಜಾತಿ ಧರ್ಮ ರಾಜಕಾರಣವನ್ನು ಬಿಟ್ಟು ಸ್ವಲ್ಪ ಕಣ್ಣು ತೆರೆದು ಇದನ್ನು ನೋಡಬೇಕು ಅನ್ನುವಂತಹ ಒಂದು ಮನವಿಯನ್ನು ನಾವಿವತ್ತು ಜನಪ್ರತಿನಿಧಿಗಳ ಜೊತೆ ಮಾಡ್ತೇವೆ. ಮತ್ತೊಂದು, ಇಲ್ಲಿದ್ದು ಪೊಲೀಸ್ ವ್ಯವಸ್ಥೆಗಳು ಕೂಡ ಹಾಗೆ, ನೀವು ನಿಮ್ಮ ಕೆಲಸ ಏನಿದೆ ಆ ಕೆಲಸದ ಕಡೆ ಗಮನ ಹರಿಸಬೇಕು. ಇಲ್ಲಿದ್ದು ಕಮಿಷನರ್ ಅವರು ಕೂಡ ಈ ಕುರಿತು ಗಮನ ಹರಿಸಿ ಇಂತಹ ಒಂದು ದಂಧೆ ನಡೆಯದ ಹಾಗೆ ನೋಡಿಕೊಂಡ್ರೆ ಬಹುಶಃ ಒಂದು ಕುಟುಂಬದ ಜೊತೆಗೆ ಒಂದು ಸಮಾಜದ ಜೊತೆಗೆ ಒಂದು ಇಡೀ ಒಂದು ಸ್ವಸ್ಥ ಕರ್ನಾಟಕವನ್ನು ರಚಿಸಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ನಿಜಕ್ಕೂ ಕೂಡ 5 ವರ್ಷಕ್ಕೊಮ್ಮೆ ಬರುವಂತಹ ಜನಪ್ರತಿನಿಧಿಗಳ ಒಂದು ಸರ್ಕಾರದ ಜೊತೆಗೆ ನಿರಂತರವಾಗಿರುವಂತಹ ಇಂತಹ ಪೊಲೀಸ್ ವ್ಯವಸ್ಥೆ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ. ಸರ್ಕಾರಕ್ಕೂ ಕೂಡ ಇಂತಹ ಹಿತಾಸಕ್ತಿಗಳು ಬರಬೇಕು, ಅದರ ಜೊತೆ ಪೊಲೀಸರು ಕೂಡ ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಓಕೆ, ಕೊನೆಯದಾಗಿ ಸಂತೋಷ. ಅದೇ, ಒಂದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಅವರೇ ಕೊಟ್ಟಂತ ಭರವಸೆಯನ್ನ ಅವ್ರು ನೆನಪು ಮಾಡಬೇಕು. ಅವ್ರು ಏನು ಹೇಳಿದ್ದು, ಇಲ್ಲಿಯ ಭಯೋತ್ಪಾದನೆಯನ್ನ ನಿಗ್ರಹ ಮಾಡ್ತೀವಿ, ಅದನ್ನ ನಿರ್ಮೂಲನೆ ಮಾಡ್ತೀವಿ, ಭ್ರಷ್ಟಾಚಾರವನ್ನ ಕಡಿವಾಣ ಹಾಕ್ತೀವಿ, ಮತ್ತೆ ಈ ರೀತಿಯ ಅಕ್ರಮಗಳನ್ನ ಅವ್ಯವಹಾರಗಳನ್ನ ಬಗ್ಗು ಬಡಿತೀವಿ, ಎಲ್ಲ ರೀತಿಯ ಅನಾಚಾರಗಳನ್ನ ನಿಲ್ಲಿಸ್ತೀವಿ ಅನ್ನೋ ರೀತಿಯ ಭರವಸೆಗಳನ್ನ ಕೊಟ್ಟೆ ಅವರು ಅಧಿಕಾರಕ್ಕೆ ಬಂದಿರೋದು. ಅಂತ ಭರವಸೆ ಕೊಟ್ಟದಕ್ಕೇನೆ ಜನ ಇವತ್ತು ಅವರಿಗೆ ಓಟು ಕೊಟ್ಟು ಅವರನ್ನು ಅಧಿಕಾರದ ಗದ್ದುಗೆಯಲ್ಲಿ ಇರಿಸಿರೋದು. ಆದರೆ ಇವತ್ತೇನಾಗಿದೆ ಅಂದರೆ ಅಂಥ ಆ ಭರವಸೆಗಳನ್ನು ಜನಪ್ರತಿನಿಧಿಗಳು ಶಾಸಕರುಗಳು ಮರ್ತಿದ್ದಾರೆ. ಅದನ್ನು ಮರಿಬಾರ್ದು, ಅದನ್ನು ನೆನಪಿಸಿ ಮತ್ತೆ ಈಗ ಅವ್ರು ಮಾಡಿದಂಥ ಅಕ್ರಮಗಳನ್ನು, ಅನಾಚಾರಗಳನ್ನು, ಭಯೋತ್ಪಾದನೆಯನ್ನು ನಿಗ್ರಹ ಮಾಡಲಿಕ್ಕೆ ಅವರು ಕ್ರಮ ಕೈಗೊಳ್ಳಬೇಕು. ಅಂಥ ಕ್ರಮ ಕೈಗೊಳ್ಳಬೇಕಾದ್ರೆ ಅವರು ಮೊದಲು ಇಂಥ ಅಕ್ರಮಗಳಾದ ವೇಷವಾಟಿಕೆ, ಹೈಟೆಕ್ ದಂಧೆ ಮತ್ತು ಡ್ರಗ್ ಮಾಫಿಯಾ, ಸ್ಕಿಲ್ ಗೇಮ್, ವಿಡಿಯೋ ಗೇಮ್, ಜುಗಾರಿ ಅಡ್ಡೆಗಳನ್ನು ಮೊದಲ ಶಾಶ್ವತವಾಗಿ ಮುಚ್ಚುವಂಥವನ್ನು ಕ್ರಮ ಕೈಗೊಳ್ಳಿ. ಆವಾಗ ಜನ ಅವರನ್ನು ನೆನಪಿಸ್ತಾರೆ. ಮತ್ತೊಂದೇನೆಂದರೆ, ಈಗ ಇರುವಂಥ ಎಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅನಾಚಾರಗಳನ್ನು ಅವರು ಬಾಯಿ ಬಿಟ್ಟು ಮಾತಾಡಬೇಕು. ಈಗ ಇಲ್ಲೇ ಶಾಸಕರು ಈ ಬಗ್ಗೆ ಮಾತಾಡ್ತಾನೇ ಇಲ್ಲ, ಕೇವಲ ಮೌನದಲ್ಲಿದ್ದಾರೆ. ಇಂಥ ವಿಚಾರಗಳಿಗೆ ಜನ ಇವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಜನ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ, ತಾವು ಕೂಡ ಮಾತಾಡಬೇಕು. ಮತ್ತು ಇತ್ತೀಚೆಗೆ ಆ ಒಂದು ಭಯೋತ್ಪಾದನೆಗೆ, ಆ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟಕ್ಕೆ ಒಳಗಾದಂಥ ಏನು ಪುರುಷೋತ್ತಮ ಪೂಜಾರಿ ಅವರ ಮನೆಗೆ ನಿನ್ನೆ ಏನೋ ಹೋಗಿ ರಿಕ್ಷಾ ಕೊಡ್ತೀವಿ ಅಂತ ಭರವಸೆನ ಕೊಟ್ಟಿದ್ದಾರೆ. ಎಲ್ಲಿ ಬಂದು ತಲುಪಿದೆ? ಸರ್ಕಾರ 100 ದಿನ ಆದರೂ ಕೂಡ ಇಲ್ಲಿವರೆಗೆ ಅವರಿಗೆ ಒಂದು ಸೂಕ್ತ ಪರಿಹಾರನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಇಂಥ ಸಾಮಾನ್ಯ ಜನರ ಅವರು ಕೊಟ್ಟರು ಅನ್ನೋ ರೀತಿಯಲ್ಲಿ ಆ ಪುರುಷೋತ್ತಮ ಪೂಜಾರಿ ತನ್ನ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಇಂಥ ಬಹಳಷ್ಟು ಜನ ಇದ್ದಾರೆ. ಎಷ್ಟೋ ಜನರ ಮನೆ ಮಠ ಬೀದಿಗೆ ಬಿದ್ದಿದೆ, ಅನಾಚಾರಗಳಾಗಿದೆ. ಇಂಥ ಸ್ಕಿಲ್ ಗೇಮಿಂದ ಎಷ್ಟೋ ಯುವಕರು ನಾಪತ್ತೆ ಆಗಿದ್ದಾರೆ, ಮನೆ ಬಿಟ್ಟಿದ್ದಾರೆ, ಊರು ಬಿಟ್ಟಿದ್ದಾರೆ, ತಂದೆ ತಾಯಿಗಳಿಗೆ ಸಿಗದಂತಾಗಿದೆ, ಸಮಾಜಘಾತುಕ ಚಟುವಟಿಕೆಯಲ್ಲಿ ಜೈಲು ಸೇರಿದ್ದಾರೆ. ಇಂಥವರ ಪರವಾಗಿ ಈ ಒಂದು ಜನಪ್ರತಿನಿಧಿಗಳು ನಿಲ್ಲಬೇಕು. ಹಾಗಾಗಿ ಎಲ್ಲವನ್ನ ಶಾಶ್ವತವಾಗಿ ಮುಚ್ಚಬೇಕು ಅಂತ ನಾವು ಓದ್ತೇವೆ. ಈ ಸಂದರ್ಭದಲ್ಲಿ ಜನ ಆಲೋಚನೆ ಮಾಡಬೇಕಾಗಿದೆ. ತಮ್ಮ ಮಕ್ಕಳ ಬಗ್ಗೆ ತಾವುಗಳು ಸ್ವಲ್ಪ ಗಂಭೀರವಾಗಿ ಚಿಂತನೆಯನ್ನು ಮಾಡಿಕೊಳ್ಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತೀವಿ. ಒಂದು, ಮಂಗಳೂರು ಕಮಿಷನರ್ ಅವರ ಬಗ್ಗೆ ಬಹಳಷ್ಟು ಗೌರವ ಇದೆ. ತಮಗೆ ಈ ಕಾರ್ಯಕ್ರಮದ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇರುವಂಥದ್ದು, ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ಜನ ಎತ್ತಿ ಮೆರೆಸ್ತಾರೆ ನಿಮ್ಮನ್ನ. ಈ ಬಗ್ಗೆ ಗಂಭೀರವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಿ. ಜನ ನಿಮ್ಮನ್ನ
ನೆನಪಿಟ್ಕೊಳ್ತಾರೆ, ಯಾವತ್ತೂ ಮರೆಯೋದಿಲ್ಲ. ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ, ನೀವು ಕೈಗೊಂಡಿರುವಂಥ ಕ್ರಮಗಳ ಬಗ್ಗೆ ಬಹಳಷ್ಟು ಗೌರವ ಇದೆ, ಮೆಚ್ಕೊಳ್ತಾರೆ. ಇಂಥದನ್ನು ಕೂಡ ಮಾಡಿ ತೋರಿಸ್ಬೇಕು, ಆಗ ಇನ್ನಷ್ಟು ಗೌರವ ಹೆಚ್ಚಾಗುತ್ತೆ. ಇದು ನಿಮಗೆ ಈ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಶಶಿಕುಮಾರ್ ಅವರೇ, ತಾವು ಇದನ್ನು ಗಮನದಲ್ಲಿರಿಸಿಕೊಂಡು ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಏನೇನು ಕಠಿಣ ಕ್ರಮ ಕೈಗೊಳ್ಳಿಕ್ಕೆ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಆಲೋಚಿಸಿ ಕೈಗೊಳ್ಳಿ. ಈ ರೀತಿಯಲ್ಲಿ ಸಂಘಟನೆಗಳು, ಜನರು ತಮ್ಮ ಹಕ್ಕಿಗಾಗಿ ಅಥವಾ ಇಲ್ಲಿರುವ ಅನಾಚಾರಗಳನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದ್ರೂ ತೆಪ್ಪಗಿರುವುದು, ಮೌನವಾಗಿರುವುದು ಅನ್ನ ಜನ ಸಹಿಸೋದಿಲ್ಲ, ನೋಡ್ತಾ ಇದ್ದಾರೆ. ಯಾವುದು ಇಲಾಖೆ ಆಗಲಿ, ಇದು ಕೇವಲ ಪೊಲೀಸ್ ಇಲಾಖೆ ಅಂತ, ಯಾವುದು ಇಲಾಖೆ ಆಗಲಿ ಜನ ನೋಡ್ತಾರೆ. ಇನ್ನು ರಾಜಕಾರಣಿಗಳು, ಇಲ್ಲಿ ಅನಾಚಾರ ಆಗ್ತಾ ಇದೆ ಅಥವಾ ಈ ರೀತಿ ಇಲ್ಲಿದೆ ಎಲ್ಲ ಸಮಸ್ಯೆಗಳನ್ನ ಜನರ ಮುಂದಿಟ್ಟು ಓಟನ್ನು ಪಡ್ಕೊಂಡಿದ್ದೀರಾ. ತಾವುಗಳು ಇವತ್ತು ವಿರೋಧ ಪಕ್ಷವಾಗಿ, ವಿಪಕ್ಷವಾಗಿ ಗುರುತಿಸಿಕೊಂಡಂತ ಕಾಂಗ್ರೆಸ್ ಎಷ್ಟು ಹೋರಾಟವನ್ನ ಮಾಡ್ತಾ ಇದ್ದೀರಾ ತಾವುಗಳು. ಇಲ್ಲಿ ಪ್ರಶ್ನೆಯನ್ನ ಮಾಡ್ತೀವಿ, ತಾವು ಪ್ರಬಲ ಪಕ್ಷ, ಎಲ್ಲೆಲ್ಲಿ ಜಾಥಾಗಳು, ಅಭಿಯಾನಗಳು ಎಲ್ಲವೂ ಕೂಡ ಇದೆ. ಈ ವಿಚಾರದಲ್ಲೂ ಕೂಡ ತಮ್ಮ ಅಭಿಯಾನವು ಪ್ರಾರಂಭ ಆಗಬೇಕು. ಪ್ರಬಲ ವಿಪಕ್ಷವಾಗಿ ಗುರುತಿಸಿಕೊಂಡದವರು ಯಾಕೆ ಮೌನವಾಗಿ ಕುಳಿತಿರ್ತೀರಾ? ಕೇವಲ ಒಂದಷ್ಟು ಸಂಘಟನೆಗಳು ಅಥವಾ ಪ್ರಾದೇಶಿಕ ಪಕ್ಷಗಳು ಮಾತ್ರ ಇದರ ಬಗ್ಗೆ ಧ್ವನಿ ಆಗ್ಬೇಕಾ? ಸೊ ಹಾಗೇನೆ ತಾವು ಜವಾಬ್ದಾರಿಯಲ್ಲಿರುವಂಥ ಜನಪ್ರತಿನಿಧಿಗಳು ಇದು ಮತ್ತೆ ನಿಮ್ಮ ಬುಡಕ್ಕೆ ಬೆಂಕಿ ಇಡುವುದು ತಪ್ಪಿದ್ದಲ್ಲ. ಇಂಥ ಸಮಸ್ಯೆಗಳು ನಿಮ್ಮ ಮನೆಯವರೆಗೂ ಮುಟ್ಟುತ್ತೆ. ಹಾಗಾಗಿ ಎಚ್ಚೆತ್ತುಕೊಳ್ಳಿ. ಜನರಿಗೆ ಸಮಸ್ಯೆ ಆದಾಗ ತಾವುಗಳಿರದೆ ಬೇರೆ ಯಾರು ಬರ್ತಾರೆ? ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಿಮ್ಮಲ್ಲಿ ಗೌರವದ ಮನವಿಯನ್ನು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು, ರಾಜಿ ಮಾಡುವುದು ಬೇಡ ಅಂತ ಹೇಳ್ತಾ ಅತಿಥಿಗಳಾಗಿ ಬಂದಂಥ ಮನೋಜ್ ವಾಮಂಜೂರು ಹಾಗೆಯೇ ಸಂತೋಷ್ ಬಜಾಲ್ ಇಬ್ಬರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಚರ್ಚೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.